ಕಾರ್ಯಕ್ರಮದ ಪ್ರಾಯೋಜಕರು ಅಸ್ತ್ರ ಗ್ರೂಪ್, ಪ್ರೊಡಕ್ಷನ್, ಫೈನಾನ್ಸ್, ಕನ್ಸ್ಟ್ರಕ್ಷನ್, ಫೌಂಡೇಶನ್ ಅಂಡ್ ಟ್ರೇಡರ್ಸ್. ಡಿಜಿಟಲ್ ಪ್ಲಾನೆಟ್, ಬ್ರಹ್ಮ ಸಮಾಜ್ ಕಾಂಪ್ಲೆಕ್ಸ್, ನವ್ ಭಾರತ್ ಸರ್ಕಲ್, ಮಂಗಳೂರು. Malabar Gold and Diamonds. Celebrate the beauty of life. Volkswagen. Elipoya deemed to be university. The Ocean Pearl, welcome to hospitality. ಆರೋಗ್ಯವಂತ ನಾಳೆಗಾಗಿ KS Hegde Multi-Speciality Hospital. Invest in workspaces managed by Vertex. Invest Smart. Invest in Mangaluru. ನಮಸ್ಕಾರ, ನಾನು ಲಿಖಿತಾ ಸಾಲ್ಯನ್. ಅಸ್ತ್ರ ಗ್ರೂಪ್ಸ್ ಮತ್ತು ಡಿಜಿಟಲ್ ಪ್ಲಾನೆಟ್ ಪ್ರೆಸೆನ್ಸ್ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ಪವರ್ಡ್ ಬೈ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಫೋಕ್ಸ್ವ್ಯಾಗನ್ ಮಂಗಳೂರು. ಇದೀಗ ಸುದ್ದಿಯ ವಿವರ. ಸರ್ಕಾರಗಳನ್ನು ಆಳುತ್ತಿರುವ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡು ಮನುವಾದಿ ಪಕ್ಷಗಳು. ಪ್ರಚೋದನೆ ನೀಡುವುದು ಎಂಎಲ್ಎ ಎಂಪಿಗಳು. ಇವರ ಬೆಂಬಲವಿಲ್ಲದ ಯಾವುದೇ ಅಹಿತಕರ ಘಟನೆಗಳು ನಡೆಯಲು ಸಾಧ್ಯವಿಲ್ಲ. ಜಿಲ್ಲೆಯಲ್ಲಿ ಶಾಂತಿ ಸೌಹಾರ್ದತೆ ಹಾಳಾಗಲು ಈ ಎರಡು ಪಕ್ಷಗಳೇ ಕಾರಣ ಎಂದು ಬಹುಜನ ಪಕ್ಷದ ರಾಜ್ಯಾಧ್ಯಕ್ಷ ಎಂ ಕೃಷ್ಣಮೂರ್ತಿ ಆರೋಪಿಸಿದರು. ಅವರು ಇತ್ತೀಚೆಗೆ ಬಂಟ್ವಾಳದ ಕೊಲ್ತಮಜಲಿನಲ್ಲಿ ನಡೆದ ಹತ್ಯೆಗೆ ಬಲಿಯಾಗಿರುವ ಅಬ್ದುಲ್ ರೆಹಮಾನ್ ಅವರ ಮನೆಗೆ ಭೇಟಿ ನೀಡಿ ಹೆತ್ತವರನ್ನ ಭೇಟಿ ಮಾಡಿ ಸಾಂತ್ವನವನ್ನ ಹೇಳಿ ನಂತರ ಮೂಡಬಿದ್ರೆ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಯಾವುದೇ ಜಾತಿ ಧರ್ಮವನ್ನ ನೋಡದೆ ಬಡವರಿಗೆ, ಅಸಹಾಯಕ ಕುಟುಂಬಗಳಿಗೆ ನೆರವಾಗುತ್ತಿದ್ದ ಅಬ್ದುಲ್ ರೆಹಮಾನ್ನನ್ನ ಧರ್ಮದ ಹೆಸರಿನಲ್ಲಿ ಕೊಲೆ ಮಾಡಿರುವುದು ಖಂಡನೀಯ. ಶಿಕ್ಷಣಕ್ಕೆ ಹೆಸರುವಾಸಿಯಾಗಿರುವ ಊರೆಂದು ವಿದ್ಯಾರ್ಥಿಗಳು ಇಲ್ಲಿಗೆ ಬರುತ್ತಾರೆ. ಆದರೆ ಇಂದು ಕೋಮುಗಲಭೆ, ಕೊಲೆಗೆ ಹೆಸರುವಾಸಿಯಾಗುತ್ತಿರುವುದು ದುರಂತ. ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಸರ್ಕಾರಗಳು ವ್ಯರ್ಥವಾಗಿದೆ. ಇಲ್ಲಿ ಶಾಂತಿ ಸೌಹಾರ್ದತೆ ನೆಲೆಸಬೇಕಾಗಿದೆ. ಅದಕ್ಕಾಗಿ ಯಾರೇ ಧರ್ಮದ ಹೆಸರಿನಲ್ಲಿ ಪ್ರಚೋದನಾತ್ಮಕ ಹೇಳಿಕೆಯನ್ನ ನೀಡುತ್ತಾರೋ ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಬಹುಜನ್ ಸಮಾಜ್ ಪಾರ್ಟಿಯಿಂದ ನಾನು ಇವತ್ತು ಆಗ್ರಹ ಮಾಡೋದೇನಂತಂದರೆ, ಮಂಗಳೂರು ಒಂದು ಶಿಕ್ಷಣಕ್ಕೆ, ಉಡುಪಿ ಮಂಗಳೂರು ಶಿಕ್ಷಣಕ್ಕೆ ಹೆಸರುವಾಸಿಯಾದಂಥ ಒಂದು ಜಿಲ್ಲೆ. ಬೇರೆ ಬೇರೆ ರಾಜ್ಯದ ಮೂಲೆಗಳಿಂದ ಸಾವಿರಾರು ಜನ ವಿದ್ಯಾರ್ಥಿಗಳು ಇಲ್ಲಿ ಶಿಕ್ಷಣವನ್ನು ಕಲೀಲಿಕ್ಕೆ ಬರ್ತಾರೆ. ಇಲ್ಲಿ ಉತ್ತಮವಾದಂಥ ಶಿಕ್ಷಣ ಸಿಗುತ್ತೆ ಅಂತೇಳಿ ಶಿಕ್ಷಣಕ್ಕೆ ಹೆಸರುವಾಸಿ ಆಗಬೇಕಾಗಿದ್ದಂಥ ಈ ಜಿಲ್ಲೆ ಇವತ್ತು ಕೋಮು ದಳ್ಳೂರಿಗೆ, ಕೊಲೆಗಳಿಗೆ, ಧರ್ಮದ ವಿಚಾರದಲ್ಲಿ ನಡೀತಕ್ಕಂಥ ಗಲಭೆಗಳಿಗೆ ಹೆಸರುವಾಸಿ ಆಗ್ತಾ ಇರ್ತಕ್ಕಂಥದ್ದು ನಮ್ಮ ರಾಜ್ಯದ ದುರಂತ. ಮತ್ತು ಮಂಗಳೂರಿನ ಸಮಸ್ತ ಜನತೆಯ ಪರವಾಗಿ ನಾವು ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡೋದೇನಂತಂದರೆ, ಇಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ನೆಲೆಸಬೇಕಾಗಿದೆ. ಇಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯನ್ನು ನೆಲೆಸಲಿಕ್ಕೋಸ್ಕರ ಯಾರೇ ಧರ್ಮದ ಆಧಾರದ ಮೇಲೆ ಜನರನ್ನು ಪ್ರಚೋದನೆ ಮಾಡ್ತಕ್ಕಂಥ ವ್ಯಕ್ತಿಗಳು, ಅದು ಹಿಂದೂ ಆಗಿರಲಿ ಅಥವಾ ಮುಸಲ್ಮಾನರಾಗಿರಲಿ, ಅವ್ರ ಮೇಲೆ ಸೂಕ್ತವಾದಂಥ ಕಠಿಣವಾದಂಥ ಕ್ರಮಗಳನ್ನ ಕೈಗೊಳ್ಳಬೇಕು. ಇಲ್ಲ ಅಂತೇಳಿದ್ರೆ ಇವತ್ತು ನಾವು ಏನು ಕೊಳತಮಜಲು ಗ್ರಾಮಕ್ಕೆ ಹೋಗಿ ಅಬ್ದುಲ್ ರೆಹಮಾನ್ ಕುಟುಂಬದ ಹಿನ್ನೆಲೆಯನ್ನು ತಿಳ್ಕೊಂಡಾಗ ಭಾಳ ದುಃಖ ಆಯಿತು ನಮಗೆ. ಅಬ್ದುಲ್ ರೆಹಮಾನ್ ತನ್ನ ಗ್ರಾಮದಲ್ಲಿ ಅಥವಾ ತಾನಿರೋ ಪರಿಸರದಲ್ಲಿ ಹಿಂದೂಗಳಿಗೆ, ಮುಸಲ್ಮಾನರಿಗೆ ಎಲ್ಲರಿಗೂ ಬೇಕಾಗಿದ್ದಂಥ ಒಬ್ಬ ವ್ಯಕ್ತಿ. ಮತ್ತು ಶ್ರೀಮಂತ ಕುಟುಂಬ ಅಲ್ಲ, ಅದು ಅತ್ಯಂತ ಕಡು ಬಡತನ ಹಿನ್ನೆಲೆಯಿಂದ ಇರ್ತಕ್ಕಂಥ ಕುಟುಂಬ. ಅವ್ರಿಗೆ ಯಾವುದೇ ರೀತಿಯಾದಂಥ ಜಮೀನಿಲ್ಲ. ವಾಸ್ತವವಾಗಿ ಆ ಕುಟುಂಬಕ್ಕೆ ಯಾವುದೇ ಜಮೀನಿಲ್ಲ. ಅವರು 2 ಪಿಕಪ್ ವೆಹಿಕಲ್ಗಳನ್ನ ಇಟ್ಕೊಂಡು ಜೀವನವನ್ನು ಸಾಗಿಸ್ತಾ ಇರ್ತಕ್ಕಂಥದ್ದು. ಮತ್ತು ನಾನು ಹೋಗಿದ್ದಾಗ ಅನೇಕ ಹಿಂದೂಗಳು ಸಂಘಟನೆಗಳಿಗೆ ಸಂಬಂಧಪಟ್ಟಂಥವರೆಲ್ಲ ಕೂಡ ಅವ್ರ ಮನೆಗೆ ಬಂದು ಸಾಂತ್ವನ ಹೇಳ್ತಾ ಇದ್ರು. ಅಲ್ಲೇ ಗೊತ್ತಾಗುತ್ತೆ ಅವರೊಬ್ಬರು ಸೌಹಾರ್ದತೆಯನ್ನು ಬಯಸ್ತಕ್ಕಂಥ ವ್ಯಕ್ತಿ ಅಂತೇಳಿ.
ಸೊ ಎರಡನೇದು ಆ ಕುಟುಂಬದ ಅವರ ಪತ್ನಿ ಅಥವಾ ಕುಟುಂಬದ ಒಬ್ಬರಿಗೆ ಸರ್ಕಾರಿ ನೌಕರಿಯನ್ನು ಕೊಡಬೇಕು. ಇದೆರಡು ಬಹುಜನ್ ಸಮಾಜ್ ಪಾರ್ಟಿಯ ಒತ್ತಾಯ ಆಗಿದೆ. ಇನ್ನು ಇಡೀ ಮಂಗಳೂರು ಮತ್ತು ಉಡುಪಿ ಈ ಜಿಲ್ಲೆನಲ್ಲಿ ಇನ್ಕ್ಲೂಡಿಂಗ್ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರನ್ನು ಒಳಗೊಂಡಂತೆ ಯಾರ್ಯಾರು ಪ್ರಚೋದನಾಕಾರಿ ಭಾಷಣವನ್ನು ಮಾಡ್ತಾರೋ, ಗುಂಪುಗಳನ್ನು ಧರ್ಮದ ಹೆಸರಿನಲ್ಲಿ ಎತ್ತು ಕಟ್ತಾರೋ, ಅದು ಹಿಂದೂಗಳಾಗಿರಲಿ ಮುಸಲ್ಮಾನರಾಗಿರಲಿ, ಅವ್ರ ಮೇಲೆ ಸೂಕ್ತವಾದಂಥ ಕಠಿಣ ಕಾನೂನು ಕ್ರಮ ಆಗಬೇಕು. ಅದರಲ್ಲಿ ಈಗ ಏನು 34 ಜನರನ್ನ ಮಂಗಳೂರು ಜಿಲ್ಲೆಯಿಂದ ಗಡಿಪಾರು ಮಾಡ್ತಕ್ಕಂಥ ತೀರ್ಮಾನವನ್ನು ಇಲ್ಲಿನ ಪೊಲೀಸ್ ಇಲಾಖೆ ತೆಗೆದುಕೊಂಡಿದೆ. ಬಹುಜನ್ ಸಮಾಜ್ ಪಾರ್ಟಿ ಸಂಪೂರ್ಣವಾಗಿ ಅದಕ್ಕೆ ಬೆಂಬಲ ಕೊಡುತ್ತೆ ಮತ್ತು ಸ್ವಾಗತ ಮಾಡುತ್ತೆ. ಬರೀ 34 ಜನ ಮಾತ್ರ ಅಲ್ಲ, ಇಲ್ಲಿಯ ಶಾಂತಿ ಮತ್ತು ಸೌಹಾರ್ದತೆಯನ್ನು ಕಾಪಾಡಲಿಕ್ಕೋಸ್ಕರ 100 ಜನರನ್ನ ಗಡಿಪಾರು ಮಾಡಿದ್ರು ಕೂಡ ಇಲ್ಲಿಯ ಜನ ಅದನ್ನು ಸ್ವಾಗತಿಸಬೇಕು. ಯಾಕೆಂದರೆ ಕೆಲವು ವ್ಯಕ್ತಿಗಳ ರಾಜಕೀಯ ಲಕ್ಷಾಂತರ ಜನರ ಬದುಕು ಸೌಹಾರ್ದಯುತವಾಗಿ ನಡೀಬೇಕು, ಅವರಿಗೆ ಉದ್ಯೋಗ ಸಿಗಬೇಕು, ಅವರ ಕುಟುಂಬಗಳು ನೆಮ್ಮದಿಯಿಂದ ಬದುಕಬೇಕಂತಂದರೆ ಇಲ್ಲಿರ್ತಕ್ಕಂಥ ಧರ್ಮಾಧಾರಿತ ಏನು ಗುಂಪುಗಾರಿಕೆ ಇರ್ಬೋದು, ಧರ್ಮಾಧಾರಿತ ಪ್ರಚೋದನೆಗಳಿರ್ಬೋದು, ಧರ್ಮಾಧಾರಿತ ಗಲಭೆಗಳಿರ್ಬೋದು, ಇದೆಲ್ಲವೂ ಕೂಡ ರಾಜಕೀಯ ಪ್ರೇರಿತ. ಹಾಗಾಗಿ ಈ ರಾಜಕೀಯ ಪ್ರೇರಿತ ಧರ್ಮಾಧಾರಿತ ಗಲಭೆಗಳನ್ನು ಸರ್ಕಾರ ಕಠಿಣವಾಗಿ ನಿಯಂತ್ರಣ ಮಾಡಬೇಕು. ಇಲ್ಲಿಯ ಸೌಹಾರ್ದತೆ ಸೃಷ್ಟಿಯಾಗೋವರೆಗೆ ಇಲ್ಲಿರ್ತಕ್ಕಂಥ ಯಾವುದೇ ಪೊಲೀಸ್ ಅಧಿಕಾರಿಗಳನ್ನು, ಅದರಲ್ಲೂ ಕಮಿಷನರ್ ಮತ್ತು SP ಅಂತ ಅಧಿಕಾರಿಗಳನ್ನು ಯಾವ ಕಾರಣಕ್ಕೂ ಟ್ರಾನ್ಸ್ಫರ್ ಮಾಡಬಾರ್ದು. ಯಾಕೆಂದರೆ ಈ ಹಿಂದೆ ಸುಧೀರ್ ಕುಮಾರ್ ರೆಡ್ಡಿ ಮಂಗಳೂರು SP ಆಗಿ ಬಂದಾಗ ಕೇವಲ 1 ವರ್ಷ ಕೇವಲ 5-6 ತಿಂಗಳಿಗೆ ಟ್ರಾನ್ಸ್ಫರ್ ಕೂಡ ಮಾಡಿದ್ದು, ಅದನ್ನು ನಮ್ಮ ಗಮನದಲ್ಲಿದೆ. ಸೊ ಖಡಕ್ ಅಧಿಕಾರಿಗಳ ಮನೋಬಲವನ್ನು ಕುಗ್ಗಿಸ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಬಾರ್ದು. ಇಲ್ಲಿ ಎಲ್ಲದಕ್ಕಿಂತ ಮೀರಿದು, ಯಾವ ಧರ್ಮಕ್ಕಿಂತ ಮೀರಿದಂಥದ್ದು ಮಾನವ ಧರ್ಮ. ಪ್ರತಿಯೊಬ್ಬ ವ್ಯಕ್ತಿಯು ಸೌಹಾರ್ದತೆಯಿಂದ ಬದುಕ್ತಕ್ಕಂಥ ವಾತಾವರಣನೇ ಮುಖ್ಯ. ಸೊ ಹಾಗಾಗಿ ಅದಕ್ಕೆ ಅಡ್ಡಿ ಮಾಡ್ತಕ್ಕಂಥ ಯಾವುದೇ ದುಷ್ಟ ಶಕ್ತಿಯನ್ನು, ಯಾವುದೇ ಜಾತಿವಾದಿ ಶಕ್ತಿಯನ್ನು, ಯಾವುದೇ ಧರ್ಮವಾದಿ ಶಕ್ತಿಯನ್ನು ಹತ್ತಿಕ್ಕತಕ್ಕಂಥ ಕೆಲಸವನ್ನು ಇಲ್ಲಿ ನಮ್ಮ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ನಾವು ಆಗ್ರಹ ಮಾಡ್ತಾ, ಇಷ್ಟು ವರ್ಷ ಏನು ಕಳೆದ 30-40 ವರ್ಷಗಳಿಂದ ನಾನು ಕೇಳ್ಪಟ್ಟೆ 74-75 ಇಸ್ವಿಯಿಂದ ಇಲ್ಲಿ ಒಂದು ರೀತಿ ಕೋಮು ಪ್ರಚೋದನೆಗಳು ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ ಅಂತೇಳಿ, ಅದರಲ್ಲೂ ಕಲ್ಲಡ್ಕ ಪ್ರಭಾಕರ್ ಭಟ್ ಆತ ಏನು ಸರ್ವಿಸಿಂದ ಆಚೆ ಬಂದ ಮೇಲೆ ಇಲ್ಲಿ ಧರ್ಮಾಧಾರಿತ ಚಟುವಟಿಕೆಯನ್ನು ಪ್ರಾರಂಭ ಮಾಡಿದ ಮೇಲೆ ನಿರಂತರವಾಗಿ ಇಲ್ಲಿ ಗಲಭೆಗಳು ನಡೀತಾ ಇದೆ ಅಂತೇಳಿ ಅದ್ರ ಬಗ್ಗೆ ಸಂಪೂರ್ಣವಾಗಿ ತನಿಖೆ ಆಗಬೇಕು. ಫಸ್ಟ್ ಟೈಮ್ ನನಗನ್ಸುತ್ತೆ ಪ್ರಭಾಕರ್ ಭಟ್ ಮೇಲೆ ನಿನ್ನೆ FIR ಆಗಿದೆ. ದುರಂತ ಏನಂತಂದರೆ ಕೋರ್ಟು ಇಮಿಡಿಯೇಟ್ ಆಗಿ ಬೇಲ್ ಕೂಡ ಕೊಟ್ಟಿದೆ. ಸೊ ಸರ್ಕಾರ ಅಥವಾ ಸರ್ಕಾರವನ್ನು ಪ್ರತಿನಿಧಿಸ್ತಕ್ಕಂಥ ಅಡ್ವೊಕೇಟ್ ಜನರಲ್ ಸರ್ಕಾರಕ್ಕೆ ಕೋರ್ಟ್ಗೆ ಮನವಿ ಮಾಡಿಕೊಡ್ಬೇಕು. ಈ ರೀತಿಯ ವ್ಯಕ್ತಿ, ಅದು ಪ್ರಭಾಕರ್ ಭಟ್ ಆಗ್ಬೋದು ಅಥವಾ ಯಾರೇ ಆಗಿರ್ಬೋದು, ಅವ್ರು ಹಿಂದೂ ಆಗಿರಲಿ ಮುಸ್ಲಿಂ ಆಗಿರಲಿ, ನಮಗೆ ಅದರಲ್ಲಿ ಯಾವುದೇ ಭೇದ ಇಲ್ಲ. ಯಾರು ಸಮಾಜದಲ್ಲಿ ಗಲಭೆಗೆ ಕಾರಣರಾಗ್ತಾರೋ ಅವ್ರ ಮೇಲೆ ಕಠಿಣ ಕ್ರಮ ಆಗಬೇಕು, ಅವರ ಆಸ್ತಿಯನ್ನು ಮುಟ್ಟುಗೋಲು ಹಾಕಬೇಕು, ಮತ್ತು ಸಾಧ್ಯ ಆದರೆ ಅತ್ಯಂತ ಅಪಾಯಕಾರಿಯಾಗಿ ಇರೋವಂಥ ಕೋಮು ಕ್ರಿಮಿಗಳನ್ನ ಎನ್ಕೌಂಟರ್ ಕೂಡ ಮಾಡಬೇಕು. ಸುದ್ದಿಗೋಷ್ಠಿಯಲ್ಲಿ ಪಕ್ಷದ ರಾಜ್ಯ ಉಪಾಧ್ಯಕ್ಷ ಜಾಕಿರ್ ಹುಸೇನ್, ಪ್ರಧಾನ ಕಾರ್ಯದರ್ಶಿಗಳಾದ KT ರಾಧಾಕೃಷ್ಣ, ಕಾಂತಪ್ಪ ಆಲಂಕಾರು, ಕಾರ್ಯದರ್ಶಿ ಜಾಕಿರ್ ಅಲಿ ಖಾನ್, ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯ ಗೋಪಾಲ್ ಗುಟ್ಟೂರು, ಮುಖಂಡರಾದ ಶ್ರೀನಿವಾಸ್, ನಾರಾಯಣ್ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. ಪ್ರೇಮಶ್ರೀ, V4 ನ್ಯೂಸ್, ಮೂಡುಬಿದ್ರ. 2025ರ ಮುಂಗಾರು ಅಧಿವೇಶನವು ಜುಲೈ 21ರಿಂದ ಆಗಸ್ಟ್ 12ರವರೆಗೆ ನಡೆಯುತ್ತದೆ ಎಂದು ಒಕ್ಕೂಟ ಸರ್ಕಾರದ ಸಂಸದೀಯ ಸಚಿವ ಕಿರಣ್ ರಿಜಿಜು ಅವರು ಪ್ರಕಟಿಸಿದರು. ಆಪರೇಷನ್ ಸಿಂಧೂರ ಬಗೆಗೆ ಚರ್ಚಿಸಲು ಸಂಸತ್ತಿನ ವಿಶೇಷ ಅಧಿವೇಶನ ಕರೆಯುವಂತೆ ಪ್ರತಿಪಕ್ಷಗಳು ಕರೆ ಕೊಡುತ್ತಲೇ ಇವೆ. ಆ ಬಗೆಗೆ ಆಳುವ ಪಕ್ಷವು ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡಿಲ್ಲ. ಈಗ ಸಂಸದೀಯ ಮಂತ್ರಿ ರಿಜಿಜು ಅವರು ಮುಂಗಾರು ಅಧಿವೇಶನದ ದಿನಾಂಕ ಪ್ರಕಟಿಸಿರುವುದರಿಂದ ವಿಶೇಷ ಅಧಿವೇಶನ ನಡೆಯುವುದಿಲ್ಲ ಎನ್ನುವುದನ್ನು ಸೂಚ್ಯವಾಗಿ ಹೇಳಿದಂತಿದೆ ಎಂದು ತಿಳಿದು ಬಂದಿದೆ. ಮುಂಗಾರು ಅಧಿವೇಶನವು ಯಥಾಪ್ರಕಾರ ಪ್ರತಿ ವರ್ಷ ನಡೆಯಲೇಬೇಕಾದ ಅಧಿವೇಶನವಾಗಿದೆ. ಈ ಅಧಿವೇಶನದಲ್ಲಿ ಭೀಮಾ ಸಂಶೋಧನಾ ಮಸೂದೆ ಮಂಡಿಸಲು ಸರ್ಕಾರವು ಸನ್ನಾಹ ನಡೆಸಿದೆ. ಕಳೆದ ಬಜೆಟ್ ಅಧಿವೇಶನವು ಜನವರಿ 31ರಿಂದ ಫೆಬ್ರವರಿ 13ರವರೆಗೆ ಹಾಗೂ ಮಾರ್ಚ್ 10ರಿಂದ ಏಪ್ರಿಲ್ 4ರವರೆಗೆ ಎಂದು 2 ಹಂತಗಳಲ್ಲಿ ನಡೆದಿತ್ತು. Government has decided to convene the monsoon session of the Parliament from 21st July till 12th of August, and all our business and other subject matters to be taken up during the monsoon session are ready.
and we have taken a decision and it will be conveyed to Rashtrapati ji for the. ವಾಯುವ್ಯ ಜಪಾನಿನಲ್ಲಿ ಎನಿಮಲ್ ಅಸಿಸ್ಟ್ ಸೆಂಚು ಗುಂಪಿಗೆ ಸೇರಿದ ಮಹಿಳೆಯೊಬ್ಬರ ಮನೆಯಲ್ಲಿ ಚರ್ಮ ಸುಲಿದ 100ರಷ್ಟು ಬೆಕ್ಕುಗಳ ಹೆಣಗಳು ಪತ್ತೆಯಾಗಿವೆ. ವಿಷಯ ತಿಳಿಯುತ್ತಲೇ ಪ್ರಾಣಿ ಸಂರಕ್ಷಣಾ ಗುಂಪಾದ ಎನಿಮಲ್ ಅಸಿಸ್ಟ್ ಸೆಂಚ್ ಗ್ರೂಪ್ ಸಾರ್ವಜನಿಕರ ಕ್ಷಮೆ ಕೇಳಿದೆ. ಈ ಮಹಿಳೆಯ ಮನೆಯಲ್ಲಿ ಇದ್ದ ಇನ್ನೂ 12ಕ್ಕೂ ಹೆಚ್ಚು ಬೆಕ್ಕುಗಳನ್ನು ರಕ್ಷಿಸಲಾಗಿದೆ. ಇಡೀ ಮನೆಯು ಬೆಕ್ಕುಗಳ ಮಲಮೂತ್ರಗಳಿಂದ ತುಂಬಿ ಹೋಗಿತ್ತು. ಸಂಸ್ಥೆಗೆ ಹೇಳದೆಯೇ ಆ ಮಹಿಳೆಯು ಸಂಸ್ಥೆ ರಕ್ಷಿಸಿದ ಬೆಕ್ಕುಗಳನ್ನು ಕೊಂಡೊಯ್ದಿದ್ದಾಗಿ ಹೇಳಲಾಗಿದೆ. ಕುಮಮೋಟೋ ನಗರದ ಪ್ರಾಣಿ ಸಂರಕ್ಷಣಾ ಸಂಸ್ಥೆಯವರ ಪ್ರಕಾರ ಮಹಿಳೆಯ ಮನೆಯಲ್ಲಿ 100ರಷ್ಟು ಚರ್ಮ ಸುಲಿದ ಬೆಕ್ಕುಗಳಿದ್ದವು. ಅದು ಅಪಾರ, ಇನ್ನೂ ಹೆಚ್ಚು ಎಂದು ಮಾಧ್ಯಮಗಳು ವರದಿ ಮಾಡಿವೆ. ಸಂಘಟನೆಗಳವರು ಈ ಬಗೆಗೆ ದೂರು ನೀಡಿದ್ದು ಕಾನೂನು ಕ್ರಮದ ಬಗ್ಗೆ ಚರ್ಚೆ ನಡೆದಿರುವುದಾಗಿ ಹೇಳಲಾಗಿದೆ. ಸರ್ಕಾರದ ಸೌಲಭ್ಯಗಳು ಬಡವರಿಗೆ ನೇರವಾಗಿ ಸಿಗಬೇಕೆಂದುಕೊಂಡು ಹಲವಾರು ಯೋಜನೆಗಳನ್ನು ಜಾರಿಗೆ ತಂದವರು ಇಂದಿರಾ ಗಾಂಧಿ ಅವರು. ಅವರ ಪರಿಕಲ್ಪನೆಯನ್ನು ಮುಂದುವರಿಸಿಕೊಂಡು ಬಂದಿರುವ ಸಿದ್ದರಾಮಯ್ಯ ಅವರು ಅಸಂಘಟಿತ ಕಾರ್ಮಿಕರು, ಬಡವರು ಹಸಿವಿನಿಂದ ವಂಚಿತರಾಗಬಾರದೆಂಬ ಉದ್ದೇಶದಿಂದ ರಾಜ್ಯಾದ್ಯಂತ ಇಂದಿರಾ ಕ್ಯಾಂಟೀನ್ ಅನ್ನು ಆರಂಭಿಸಿ 25 ರೂಪಾಯಿಯಲ್ಲಿ ಬಡವನ ದಿನದ ಹಸಿವನ್ನು ನೀಗಿಸುವ ಭಾಗ್ಯವನ್ನು ಕರುಣಿಸಿದ್ದಾರೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದರು. ಅವರು ಮೂಡುಬಿದ್ರೆ ಆಡಳಿತ ಸೌಧದ ಎದುರು ಇಂದಿರಾ ಕ್ಯಾಂಟೀನ್ ಅನ್ನು ಲೋಕಾರ್ಪಣೆಗೊಳಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ನ ಸದಸ್ಯ ಮಂಜುನಾಥ ಭಂಡಾರಿ, ಮಾಜಿ ಸಚಿವ ಅಭಯಚಂದ್ರ ಜೈನ್, ಅಪರ ಜಿಲ್ಲಾಧಿಕಾರಿ ಸಂತೋಷ್, ಪುರಸಭಾ ಅಧ್ಯಕ್ಷೆ ಜಯಶ್ರೀ ಕೇಶವ್, ಉಪಾಧ್ಯಕ್ಷ ನಾಗರಾಜ ಪೂಜಾರಿ, ಸದಸ್ಯರಾದ ಶಕುಂತಳಾ, ಪಿಕೆ ಥೋಮಸ್, ಕೊರಗಪ್ಪ, ಸುರೇಶ್ ಕೋಟ್ಯಾನ್, ಜೊಸ್ಸಿ ಮಿನೇಜಸ್, ಸುರೇಶ್ ಪ್ರಭು, ರೂಪಾ ಶೆಟ್ಟಿ, ಮೂಡಾ ಅಧ್ಯಕ್ಷ ಹರ್ಷವರ್ಧನ್ ಪಡಿವಾಳ್ ಮತ್ತಿತರರು ಉಪಸ್ಥಿತರಿದ್ದರು. ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡುಬಿದ್ರೆ. ಫಾದರ್ ಮುಲ್ಲರ್ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ನ ಸೇವಾ ಚಿತ್ರಣ ಹೊಂದಿರುವ ಟಚ್ಡ್ ಬೈ ಏಂಜಲ್ಸ್ ಎಂಬ ಪುಸ್ತಕದ ಬಿಡುಗಡೆ ಕಾರ್ಯಕ್ರಮವು ಮಂಗಳೂರಿನ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ಡೆಸಿನಿಯಲ್ ಮೆಮೋರಿಯಲ್ ಸಭಾಂಗಣದಲ್ಲಿ ನಡೆಯಿತು. ಪುಸ್ತಕವನ್ನು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ವಿಜೇತ ಜಯಂತ್ ಕಾಯ್ಕಿಣಿ, ಮಂಗಳೂರು ಧರ್ಮ ಪ್ರಾಂತ್ಯದ ಗೌರವ ನಿವೃತ್ತ ಧರ್ಮಾಧಿಕಾರಿ ಡಾಕ್ಟರ್ ಫಾದರ್ ಅಲೋಷಿಯಸ್ ಪೌಲ್ ಡಿಸೋಜಾ ಹಾಗೂ ಇತರ ಗಣ್ಯ ಅತಿಥಿಗಳು ಜಂಟಿಯಾಗಿ ಬಿಡುಗಡೆ ಮಾಡಿದರು. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ವಿಜೇತ ಜಯಂತ್ ಕಾಯ್ಕಿಣಿಯವರು ಮಾತನಾಡಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. Usually we think medical science is there and nurse is actually nursing is the basis of a medical science. That's what the entire philosophy of medical science is. That philosophy is Father Muller's philosophy. That is reflected in this journey. Not the other way. We think medical science is come and then nurses came on the tree. Nothing like that. It is the other way. Nursing, compassion, addressing, healing, that was at the basis. Like you have gone to meet somebody and you are waiting in the lobby, just till those people come, you glance through. Coffee table book ಅಂದ್ರೆ ಸ್ವಲ್ಪ ಒಂದು ರೀತಿ ಶೋಕಿ ಎಲಿಮೆಂಟ್ ಅನ್ನುವಂಥ ಒಂದು. This is not that. This is much more than that. And it requires a lot of earnest involvement. It is not an assignment work. I think, no exaggeration, William, this is almost equivalent to 10 PhDs, I am telling you. ಮಂಗಳೂರು ಧರ್ಮ ಪ್ರಾಂತ್ಯದ ಗೌರವ ನಿವೃತ್ತ ಧರ್ಮಾಧಿಕಾರಿ ಡಾಕ್ಟರ್ ಫಾದರ್ ಅಲೋಷಿಯಸ್ ಪೌಲ್ ಡಿಸೋಜಾ ಅವರು ಆಶೀರ್ವಚನ ನೀಡಿದರು. Touched by angels. We do not just release the book, but we pay tribute to a legacy, a living icon of faith, service and healing that began over 100 years ago. Father Augustine Muller is that man. His vision, his rooted in compassion
according to his Master Jesus Christ, laid foundation to what we today proudly call Father Muller Charitable Institutions, FMCI. ಫಾದರ್ ಮುಲ್ಲರ್ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ನ ನಿರ್ದೇಶಕ ಫಾದರ್ ರಿಚರ್ಡ್ ಅಲೋಷಿಯಸ್ ಕುಯೆಲ್ಲೋ ಪ್ರಾಸ್ತಾವಿಕವಾಗಿ ಮಾತನಾಡಿದರು. Motherly compassion in every gesture and students who carry forward the mission of mercy into the world. Each chapter of this book, that FMCI is not merely an organization of buildings and programs, but a living tapestry of God's love manifested through human agency. As we celebrate this legacy today, let us also remember the words of Saint Mother Teresa, whose life too was touched by angels in service to the poorest of the poor. ಬರಹಗಾರರಾದ ವಿಲಿಯಂ ಪಾಯಸ್ ಅವರು ಪುಸ್ತಕದ ಕುರಿತು ಮಾಹಿತಿ ನೀಡಿದರು. Because the institution has 145-year-old history. Now this history is like a fixed deposit from which you can withdraw for the future. Father Muller Institution is a very special institution of the world. Institution of pride of India. It's a rare institution where faith and science comes together. Sometime back when, during the reunion of first MBBS students last year 2024, the MC in a slip of tongue said for Dr. Sanjeev Rai, Father Sanjeev Rai. ಈ ಸಂದರ್ಭದಲ್ಲಿ ಪುಸ್ತಕದ ಬರಹಗಾರ ವಿಲಿಯಂ ಪಾಯಸ್ ಅವರಿಗೆ ಗೌರವ ಸನ್ಮಾನ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಫಾದರ್ ಮುಲ್ಲರ್ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ನ ನಿರ್ದೇಶಕ ಫಾದರ್ ರಿಚರ್ಡ್ ಅಲೋಷಿಯಸ್ ಕುಯೆಲ್ಲೋ, ನಿಯೋಜಿತ ನಿರ್ದೇಶಕ ಫಾದರ್ ಪೌಸ್ಟಿನ್ ಲೋಬೋ, ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ಆಡಳಿತಾಧಿಕಾರಿ ಫಾದರ್ ಅಜಿತ್ ಬಿ ಮಿನೇಜಸ್ ಹಾಗೂ ಇತರ ಪ್ರಮುಖರು ಉಪಸ್ಥಿತರಿದ್ದರು. ಮಂಜುನಾಥ್ ಪ್ರಸಾದ್, ವಿ4 ನ್ಯೂಸ್, ಮಂಗಳೂರು. ಕೇರಳ ಕರ್ನಾಟಕ ಗಡಿ ಪ್ರದೇಶದಲ್ಲಿರುವ ಕುಂಜತ್ತೂರು ಹಾಗೂ ಹೊಸಂಗಡಿಯ ಪೀಸ್ ಕ್ರಿಯೇಟಿವ್ ಶಾಲೆಗಳಲ್ಲಿ ಸಂಭ್ರಮ ಹಾಗೂ ಸಡಗರಗಳೊಂದಿಗೆ ಶಾಲಾ ಪ್ರವೇಶೋತ್ಸವವನ್ನು ವಿಜೃಂಭಣೆಯೊಂದಿಗೆ ಹಮ್ಮಿಕೊಳ್ಳಲಾಯಿತು. ಆರಂಭದಲ್ಲಿ ಶಾಲಾ ವಿದ್ಯಾರ್ಥಿ ಇಸ್ಮಾಯಿಲ್ ಅಹ್ಮದ್ ಶಬನ್ ತನ್ನ ಮಧುರವಾದ ಕಂಠದಲ್ಲಿ ಕುರಾನ್ ಪಾರಾಯಣ ನಡೆಸಿದ್ರು. ಕಾರ್ಯಕ್ರಮವನ್ನು ಶಾಲಾ ಪ್ರಾಂಶುಪಾಲ ಅಬ್ದುಲ್ ಖಾದರ್ ಅವರು ಉದ್ಘಾಟಿಸಿದ್ರು. ನಂತರ ಮಾತನಾಡಿದ ಅವರು ಶಿಕ್ಷಣದ ಮಹತ್ವವನ್ನು ಪ್ರಸ್ತಾಪಿಸಿ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣದೊಂದಿಗೆ ಬಾಳಲ್ಲಿ ಯಶಸ್ಸು ಸಾಧಿಸಲು ಪ್ರೇರಣೆ ನೀಡಿದರು. ನವೋದಿತ ವಿದ್ಯಾರ್ಥಿಗಳ ಪಠ್ಯ ಊರ್ಜಿತ ಜೀವನದ ಪ್ರಾರಂಭವಾಗಿ ಇದು ಗಮನಾರ್ಹವಾದ ಹಂತವಾಗಿದೆ ಎಂದರು. We know what actually we need for the strong future, and that's what I told you. A strong strategy is important. That's what I'm telling you, one by one. That's important for your future. Now, coming to the first point is punctuality. Be punctual. On time you have to reach, and few minutes before itself, if you are reaching the school, that's better. Sometimes you are coming by private vehicle, you have to request your drivers, etc., uncles, etc., to take you to drop you on time. ಹೊಸದಾಗಿ ಶಾಲೆಗೆ ಬಂದ ಚಿಣ್ಣರಿಗೆ ಸಿಹಿ ತಿಂಡಿ ಹಾಗೂ ಕಲಿಕೋಪಕರಣಗಳನ್ನು ವಿತರಿಸಲಾಯಿತು. ಇದು ವಿದ್ಯಾರ್ಥಿಗಳ ಶಿಕ್ಷಣ ಪ್ರಯಾಣಕ್ಕೆ ಪ್ರೇರಣೆಯಾದ ಕ್ಷಣವಾಗಿತ್ತು. ತರಗತಿಗಳಲ್ಲಿ ಉತ್ತಮ ಸಾಧನೆ ಸಾಧಿಸುವ ಮೂಲಕ ತಮ್ಮ ಗುರುತನ್ನು ಕಟ್ಟಿಕೊಳ್ಳುವಂತೆ ಶಾಲಾ ಆಡಳಿತವು ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಿತು. ಈ ಸಂದರ್ಭ ಮಕ್ಕಳ ಮುಖದಲ್ಲಿ ಅಪಾರ ಸಂತೋಷ ಮತ್ತು ಉತ್ಸಾಹ ದೃಷ್ಟವಾಯಿತು. ಹೊಸ ಶಾಲೆ, ಹೊಸ ವಿದ್ಯಾರ್ಥಿಗಳು ಹಾಗೂ ಹೊಸ ಅಧ್ಯಾಯಕ್ಕೆ ಅವರು ತಯಾರಾಗಿದ್ದಾರೆ ಎಂದು ಪ್ರತ್ಯಕ್ಷವಾಗಿತ್ತು. ಶಾಲಾ ಪ್ರವೇಶೋತ್ಸವಗಳು ಮಕ್ಕಳು ಮತ್ತು ಅವರ ಪೋಷಕರಿಗೆ ಒಂದು ಮಹತ್ವಪೂರ್ಣ ಸಮಯವಾಗಿತ್ತು.
ಮಕ್ಕಳು ತಮ್ಮ ಶಿಕ್ಷಣ ಪ್ರವೃತ್ತಿಯಲ್ಲಿ ಹೊಸ ಹಂತಕ್ಕೆ ಕಾಲಿಟ್ಟಿದ್ದಾರೆ. ಇಂತಹ ಕಾರ್ಯಕ್ರಮಗಳು ಕೇವಲ ಆನಂದವೇ ಅಲ್ಲ, ಬುದ್ಧಿವಂತಿಕೆ ಮತ್ತು ಶಿಷ್ಟಾಚಾರದ ಪ್ರಾರಂಭಕ್ಕೂ ಮುನ್ನುಡಿಯನ್ನು ಬರೆಯಲಿದೆ. ಈ ಸಂದರ್ಭ ಪೋಷಕರು, ಅಧ್ಯಾಪಕರುಗಳು ಸೇರಿದಂತೆ ಹಲವಾರು ಮಂದಿ ಪಾಲ್ಗೊಂಡಿದ್ರು. ರೆಹಮಾನುದ್ದೇವರ ವಿ4 ನ್ಯೂಸ್ ಮಂಜೇಶ್ವರ. ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಬುದ್ಧಿಜೀವಿಗಳು. ಕೆಲವು ಜನರಿಂದ ಈ ಜಿಲ್ಲೆಯ ಘನತೆಗೆ ಚ್ಯುತಿ ತರುವ ಪ್ರಯತ್ನವಾಗುತ್ತಿದೆ. ಇದನ್ನು ಮಟ್ಟ ಹಾಕಿ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆಗೆ ಪ್ರಯತ್ನ ಪಡುವ ಅಧಿಕಾರಿಗಳ ಆತ್ಮಸ್ಥೈರ್ಯ ಕುಗ್ಗಿಸುವ ಪ್ರಯತ್ನ ಮಾಡಲಾಗುತ್ತಿದ್ದು, ಇದು ಖಂಡನೀಯ ಎಂದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಾರ್ಯಾಧ್ಯಕ್ಷ ಹಾಗೂ ವಿಧಾನ ಪರಿಷತ್ನ ಸದಸ್ಯ ಮಂಜುನಾಥ ಭಂಡಾರಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾವಾಗ ಇವತ್ತು ಇವರ ಅಭಿವೃದ್ಧಿ ಮುಖಾಂತರ ಕಾಂಗ್ರೆಸ್ ಪಕ್ಷವನ್ನು ಸೋಲಿಸಿದೆ. ಇದು ಪ್ರಜಾಪ್ರಭುತ್ವ. ಯಾರಿಗೂ ಶಾಶ್ವತವಾಗಿ ಅಧಿಕಾರವನ್ನು ಕೊಟ್ಟಿಲ್ಲ. ಮುಸ್ಲಿಂ ನಾಯಕ ಅಂದ್ರೆ ಮುಸ್ಲಿಂ ನಾಯಕರ ಜೊತೆ ಅವರು ಒಬ್ಬರೇನ ಅವರು? ನೀವು ಹಿಂದೂ ನಾಯಕನ ಹತ್ಯೆ ಆಯ್ತು, ಯಾರು ಹತ್ಯೆ ಮಾಡಿದವರು, ಯಾರು ಅವನು ಹತ್ಯೆ ಆದಂತವ್ರು, ಅವನ ಬಗ್ಗೆ ನೀವು ತಿಳ್ಕೊಳ್ಳೋದಿಲ್ವಲ್ವಾ? ಹಿಂದೂ ನಾಯಕ ಅಂತ ಹೇಳಿದ್ರೆ ಅವನು ರೌಡಿ ಶೀಟರ್ ಆಗಿರ್ಬೇಕಾ? ಅವನು ಅಕ್ರಮ ಮರಳುಗಾರಿಕೆ ಮಾಡಿರ್ಬೇಕಾ? ಅವನು ಏನು ಗಾಂಜಾ ನಡೆಸಬೇಕಾ? ಅನೈತಿಕ ಚಟುವಟಿಕೆಗಳು ನಡೆಸಬೇಕು? ಅವನನ್ನ ಇವರು ಹಿಂದೂ ನಾಯಕ ಅಂತ ಹೇಳೋದಾ? ಇವರನ್ನು ಹೇಳ್ಬೇಕಲ್ಲ. ಇವತ್ತು ಹಿಂದೂ ನಾಯಕರುಗಳಿಗೆ ಏನಾದ್ರೂ ಹಿಂದೂ ಯುವಕರ ಬಗ್ಗೆ ಅವ್ರಿಗೆ ಏನಾದ್ರೂ ಒಂದು ಸ್ವಲ್ಪ ಕಿಂಚಿತ್ತು ಅದು ಅವ್ರಿಗೆ ಏನಾದ್ರೂ ಒಂದು ಕರುಣೆ ಇದ್ರೆ ಅಂತ ನಾಯಕರುಗಳನ್ನ ಕರೆದು ಹೇಳಬೇಕು, ನೋಡಪ್ಪ, ಹತ್ಯೆ ಮಾಡೋದು ಯಾವ ಹಿಂದೂ ಧರ್ಮದಲ್ಲೂ ಬರ್ತಿಲ್ಲ. ಪರಸ್ಪರವಾಗಿ ಬದುಕಬೇಕು, ನಾವು ಬಾಳಬೇಕು. ಇದನ್ನು ನಾವು ಮಾಡಬೇಕೆ ಹೊರತು ಕೇವಲ ಒಂದು ರಾಜಕೀಯದ ಆಸೆಗೋಸ್ಕರ, ಅಧಿಕಾರದ ಆಸೆಗೋಸ್ಕರ ಇದನ್ನು ಮಾಡೋದಲ್ಲ. ಅವರು ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ನೂತನವಾಗಿ ನಿಯೋಜನೆಗೊಂಡ ಪೊಲೀಸ್ ಅಧಿಕಾರಿಗಳು ತನಿಖೆಯ ಮೂಲಕ ಶಾಂತಿ ಕದಡುವವರನ್ನು ಪತ್ತೆ ಹಚ್ಚಿ ಕಾನೂನು ಕ್ರಮ ಕೈಗೊಂಡು ತಮ್ಮ ಪಾಡಿಗೆ ಕೆಲಸ ಮಾಡುತ್ತಿದ್ದಾರೆ. ಆದರೆ ಕೆಲವೊಂದು ಸಂಘಟನೆಗಳ ನಾಯಕರು, ಜವಾಬ್ದಾರಿಯುತ ಜನಪ್ರತಿನಿಧಿಗಳು, ಪಕ್ಷದ ಮುಖಂಡರು ಪೊಲೀಸ್ ಅಧಿಕಾರಿಗಳಿಗೆ ಬೆಂಬಲ ನೀಡುವ ಬದಲು ಅವರ ನೈತಿಕ ಸ್ಥೈರ್ಯ ಕುಗ್ಗಿಸುವ ಪ್ರಯತ್ನ ಮಾಡುತ್ತಿದ್ದಾರೆ. ಇದರಿಂದ ಅವರಿಗೆ ಈ ಜಿಲ್ಲೆಯ ಅಭಿವೃದ್ಧಿ, ಜನರ ಶಾಂತಿ ಬೇಕಾಗಿಲ್ಲ ಎನ್ನುವುದು ಸ್ಪಷ್ಟವಾಗಿದೆ. ಯಾವುದೇ ನಾಯಕರ ಹೇಳಿಕೆಗಳಿಗೆ ಪೊಲೀಸ್ ಅಧಿಕಾರಿಗಳು ತಲೆ ಕೆಡಿಸಿಕೊಳ್ಳಬೇಕಾಗಿಲ್ಲ. ನಿಮ್ಮ ಕರ್ತವ್ಯವನ್ನು ನೀವು ಮಾಡಿ. ಈ ಜಿಲ್ಲೆಯ ಪ್ರಜ್ಞಾವಂತ ನಾಗರಿಕರು ನಿಮ್ಮ ಜೊತೆಗಿದ್ದಾರೆ ಎಂದರು. ಮತ್ತೊಂದು ದಿವಸ ಕಾರವಾರದಲ್ಲಿ ಭೇಟಿಯನ್ನು ಕೊಡಲಿಕ್ಕಿದೆ. ಇವತ್ತು ಬರುವಂತವರು ಒಬ್ರು ಸೈಯದ್ ನಾಸಿರ್ ಹುಸೇನ್ ಅಂತ ಹೇಳಿ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ರಾಜ್ಯಸಭಾದ ಸದಸ್ಯರು, ನಮ್ಮ ಪಕ್ಷದ ಒಬ್ಬ ಹಿರಿಯ ನಾಯಕರಾದಂಥ ನಾಸಿರ್ ಹುಸೇನ್ ರವರು. ಅದೇ ರೀತಿ ನಮ್ಮ AICCಯ ಕಾರ್ಯದರ್ಶಿಗಳು, ನಮ್ಮ ಈ ಭಾಗದ ನಮ್ಮ ಮೇಲುಸ್ತುವಾರಿಯನ್ನು ನೋಡಿಕೊಂಡಿರುವಂತಹ ಶಾಸಕರಾದ ರೋಜಿ ಜಾನ್ ರವರು, ಕೇರಳದಿಂದ ಅವರು ಸುಮಾರು 3-4 ಸಲ ಶಾಸಕರಾಗಿದ್ದಾರೆ. ಅವರು ಬರ್ತಾ ಇದ್ದಾರೆ. ಅವರ ಜೊತೆ ಮತ್ತೆ ನಮ್ಮವರೇ ಆದಂಥ NA ಹ್ಯಾರಿಸ್ ಅವರು ಸುಮಾರು 4 ಸಲ ಶಾಂತಿನಗರದಿಂದ ಶಾಸಕರಾದಂಥವರು ಮತ್ತು BDA ಕಮಿಷನರ್ ಆದಂಥವರು, ಈ ಜಾಗವನ್ನ, ಈ ನಮ್ಮ ಕರಾವಳಿಯನ್ನ ಅತ್ಯುತ್ತಮವಾಗಿ ಬರೆದಂಥವರು, ಅವರು ಬರ್ತಾ ಇದ್ದಾರೆ. ಇನ್ನೊಬ್ಬರು ನಮ್ಮವರೇ ಆದಂಥ ಜಯಪ್ರಕಾಶ್ ಹೆಗ್ಡೆ ಅವರು ಸಂಸದರಾಗಿದ್ರು, ಶಾಸಕರಾಗಿದ್ರು. ಅವರೊಂದಿಗೆ ಕಿಮ್ಮನೆ ರತ್ನಾಕರ್ ಅವರು ಸಹ ಶಾಸಕರಾಗಿದ್ರು ಮತ್ತು ಮಂತ್ರಿಗಳಾಗಿದ್ರು. ಅವರ ಜೊತೆ ನನ್ನನ್ನು ಸೇರಿಸಿ ಒಂದು ಸಮಿತಿಯನ್ನು ಮಾಡಿದೆ. ಈ ಸಮಿತಿಯು ಇಂದು ಬಂದು ನಾಳೆಯಿಂದ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ನಮ್ಮ ವಿವಿಧ ಪಕ್ಷದ ಮುಖಂಡರುಗಳ ಜೊತೆ ಚರ್ಚೆ ಮಾಡಲಿಕ್ಕಿದ್ದಾರೆ. ನಂತರ ನಮ್ಮ ಕೆಲವು ಕೆನರಾ ಚೇಂಬರ್ಸ್ ಆಫ್ ಕಾಮರ್ಸ್ ಇರಬಹುದು, ಅಲ್ಲದೆ ಕೆಲವು ಸ್ಥಳಗಳಿಗೆ ಅವರು ಭೇಟಿಯನ್ನು ಕೊಟ್ಟು ನಮ್ಮ ಹಿರಿಯ ಯಾರೆಲ್ಲ ಈ ಜಿಲ್ಲೆಗೆ, ಈ ನಗರಕ್ಕೆ ಒಂದು ಕಾಂಟ್ರಿಬ್ಯೂಷನ್ ಮಾಡಿದಂಥವ್ರನ್ನ ಭೇಟಿ ಮಾಡ್ತಾ ಇದ್ದಾರೆ. ಅದಲ್ಲದೆ ಮತ್ತೆ ವಿವಿಧ ಸಂಘಟನೆಗಳನ್ನು, ಹಲವಾರು ಸಂಘಟನೆಗಳು ಏನು ಈ ನಮಗೆ ಶಾಂತಿ ಬೇಕು, ನಾವು ಉತ್ತಮ ನೆಲೆಯಲ್ಲಿ ನಿಲ್ಲಿಸಬೇಕು ಅನ್ನೋಂಥ ಹಲವು ಸಂಘಟನೆಗಳು ಇವತ್ತು ಈ ಜನಪರ ಕಾಳಜಿಯನ್ನು ಹೊಂದಿದ್ದ ಸಂಘಟನೆಗಳ ಮುಖಂಡರುಗಳನ್ನು ಭೇಟಿ ಮಾಡ್ತಾ ಇದ್ದಾರೆ. ನಂತರ ಧಾರ್ಮಿಕ ಮುಖಂಡರುಗಳನ್ನು, ಯಾವ ಧಾರ್ಮಿಕ ನಮ್ಮ ಈ
ಇಲ್ಲಿ ಧಾರ್ಮಿಕ ಮುಖಂಡರುಗಳಿದ್ದಾರೆ ಅವರನ್ನು ಭೇಟಿ ಮಾಡುವಂಥದ್ದು. ನಾಳೆ ನಮ್ಮ ಪಕ್ಷದ ಮುಂಚೂಣಿ ಘಟಕಗಳು ಅವರುಗಳನ್ನೆಲ್ಲ ಭೇಟಿ ಮಾಡಿ ಒಂದು ಅಭಿಪ್ರಾಯವನ್ನು ತೆಗೆದುಕೊಂಡು ಹೋಗುವಂಥ ಒಂದು ಪ್ರಕ್ರಿಯೆಯನ್ನು ಅವರು ಮಾಡಲಿಕ್ಕಿದ್ದಾರೆ. ಇದು ನಾಳೆ ಸಂಪೂರ್ಣವಾಗಿ ನಾಳೆ ಮಧ್ಯಾಹ್ನ ನಡೀಲಿಕ್ಕಿದೆ. ಇದನ್ನು ಅಧ್ಯಯನ ಮಾಡಿದ್ರೆ ಮತ್ತೊಮ್ಮೆ 9, 10, 11ಕ್ಕೆ ಮತ್ತೊಮ್ಮೆ ಅವರು ಭೇಟಿಯನ್ನು ಕೊಡಲಿಕ್ಕಿದ್ದಾರೆ. ಯಾವ ರೀತಿಯ ಈ ಕಾರ್ಯಕ್ರಮ ಇದೆಯೋ ಅದೇ ರೀತಿ ಉಡುಪಿಯಲ್ಲಿ ಸಹ ಮಾಡ್ತಾ ಇದ್ದಾರೆ, ಮತ್ತು ಅದೇ ರೀತಿ ನಾವು ಉತ್ತರ ಕನ್ನಡಕ್ಕೆ ಸಹ ಇದನ್ನು ಮಾಡ್ತಾ ಇದ್ದೀವಿ. ಮಾಡಿ ನಮ್ಮ ವರದಿಯನ್ನು ಒಂದು ಸವಿಸ್ತರವಾದ ವರದಿಯನ್ನು ನಂಬಿ ಮತ್ತೊಮ್ಮೆ ಯಾವ ರೀತಿ ನಾವು ಶಾಂತಿಯನ್ನು ಇಲ್ಲಿ ತರ್ಬೋದು, ಯಾವ ರೀತಿಯ ನೆಲೆಗಳನ್ನು ಕೊಡ್ಬೋದು ಅನ್ನೋದನ್ನ ಸಂಪೂರ್ಣ ಒಂದು ಚಿತ್ರಣವನ್ನು ನಮ್ಮ ಪಕ್ಷದ ಮೂಲಕ ಸರ್ಕಾರಕ್ಕೆ ಕೊಡುವಂಥ ಒಂದು ದಿಟ್ಟ ನಿರ್ಧಾರವನ್ನು ನಾವು ಇವತ್ತು ತಗೊಂಡಿದ್ದೀವಿ. ಇದರಲ್ಲಿ ಅತಿ ಮುಖ್ಯವಾಗಿ ಅವರು ಇವತ್ತು ಸಾಮಾಜಿಕವಾಗಿ ರಾಜಕೀಯವಾಗಿ ನಾವು ಯಾವ ಬದಲಾವಣೆಗಳನ್ನು ಮಾಡಬಹುದು. ಆರ್ಥಿಕ ನೆಲೆ ಯಾಕೆಂತ ಹೇಳಿದ್ರೆ ಒಂದು ಕಾಲದಲ್ಲಿ ಸುಮಾರು 100-120 ವರ್ಷಗಳ ಹಿಂದೆ ದಕ್ಷಿಣ ಕನ್ನಡ ಅಂತ ಹೇಳಿದ್ರೆ ಆರ್ಥಿಕದ ಒಂದು ಬುನಾದಿ ಆಗಿತ್ತಂತು. ಸುಮಾರು 5ರಿಂದ 6 ಬ್ಯಾಂಕ್ಗಳು ಇಲ್ಲಿ ಹುಟ್ಟಿದಂಥದ್ದು. ಅದೇ ರೀತಿ ವ್ಯಾಪಾರ ಹೋಟೆಲ್ಗಳನ್ನು ಇಡೀ ನಮ್ಮ ದೇಶಕ್ಕೆ ಇವತ್ತು ಹೋಟೆಲ್ ಉದ್ಯಮವನ್ನು ಇವತ್ತು ಗಳಿಸಿದಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆ. ಅದೇ ರೀತಿ ಶೈಕ್ಷಣಿಕವಾಗಿ ನಾವು ನೋಡಿದ್ರೆ ಇವತ್ತು ಹಲವಾರು ಮೆಡಿಕಲ್ ಕಾಲೇಜುಗಳನ್ನು ಹೊಂದಿದೆ, ಇಂಜಿನಿಯರ್ ಕಾಲೇಜುಗಳನ್ನು ಹೊಂದಿದೆ. ಬಹುಶಃ ಒಂದು ದೇಶದಲ್ಲಿ ಒಂದು ಜಿಲ್ಲೆಯಲ್ಲಿ ಇರದಷ್ಟು ಮೆಡಿಕಲ್ ಕಾಲೇಜುಗಳು ಇದ್ದಾವೆ, ಇಂಜಿನಿಯರಿಂಗ್ ಕಾಲೇಜುಗಳಿದ್ದಾವೆ. ಸುಮಾರು 1 ಲಕ್ಷದಷ್ಟು ವಿದ್ಯಾರ್ಥಿಗಳು ಇವತ್ತು ಬೇರೆ ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿ ಓದ್ತಾ ಇದ್ದಾರೆ. ಪ್ರತಿ ವರ್ಷ ಸುಮಾರು 15,000 ಇಂಜಿನಿಯರ್ಗಳನ್ನು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ನಾವು ಇಡೀ ಪ್ರಪಂಚಕ್ಕೆ ನಾವು ಕಳಿಸ್ಕೊಡ್ತಾ ಇದ್ದೀವಿ. ಇಂತಹ ಒಂದು ಸನ್ನಿವೇಶ ಒತ್ತಡ ಹೊಂದುವಂಥ ಜಿಲ್ಲೆಯನ್ನ ಮತ್ತೊಮ್ಮೆ ಯಾವ ಶಾಂತಿಯ ನೆಲೆಯಾಗಿ ನಾವು ತರಬೇಕು ಅಂತ ಹೇಳಿ. ಯಾಕೆಂತ ಹೇಳಿದ್ರೆ ತಾವುಗಳೆಲ್ಲ ನೋಡಿದಾಗೆ ನಮ್ಮ ಬೆಂಗಳೂರನ್ನು ಬಿಟ್ಟರೆ ಆರ್ಥಿಕವಾಗಿ ಇವತ್ತು ಏನಾದರೂ ನಮ್ಮ ರಾಜ್ಯಕ್ಕೆ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದೆ, ನಾವು ಕೊಡುಗೆಯನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆ. ಅದರಲ್ಲೂ ಮಂಗಳೂರು ಬಹುಶಃ ಇದು ಒಂದೇ ಒಂದು ಜಿಲ್ಲೆ ನೆಲಮಾರ್ಗ, ಜಲಮಾರ್ಗ, ವಾಯುಮಾರ್ಗವನ್ನು ಹೊಂದಿದ್ದು ಅತ್ಯಂತ ಇವತ್ತು ಒಳ್ಳೆಯ ಒಂದು ಯಾವ ಆರ್ಥಿಕವಾಗಿ ಬೆಳೆಯುವಂಥ ಕ್ಯಾಪಿಟಲ್, ನೆಕ್ಸ್ಟ್ ಕ್ಯಾಪಿಟಲ್ ಏನಾದರೂ ಬೆಳಿಬೇಕು ಅಂತ ಹೇಳಿದ್ರೆ ಅದು ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆ. ಇಲ್ಲಿ ಯಾವ ರೀತಿ ನಾವು ಶಾಂತಿಯನ್ನು ಕಾಪಾಡುವಂಥದ್ದು. ಯಾಕೆಂದ್ರೆ ಯಾವುದೋ ಒಂದು ಸಣ್ಣ ಏನಾದರೂ ಗಲಭೆಗಳಾಯಿತು ಅಂತ ಹೇಳಿದ್ರೆ ಅದು ಇವತ್ತು ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ನ್ಯೂಸ್ ಆಗುವಂಥ ಸಂದರ್ಭವನ್ನು ನಾವು ನೋಡ್ತಾ ಇದ್ದೀವಿ. ನಾನು ಇದನ್ನ ಯಾವ ಜಿಲ್ಲೆಯನ್ನ ಬುದ್ಧಿವಂತರ ಜಿಲ್ಲೆ ಅಂತ ಹೇಳ್ತಾ ಇದ್ರು, ಸುಶಿಕ್ಷಿತರ ಜಿಲ್ಲೆ ಅಂತ ಹೇಳ್ತಾ ಇದ್ರು, ಅದನ್ನು ಮತ್ತೆ ಮರಳಿ ಅದನ್ನು ನಾವು ಯಾವ ರೀತಿ ಪಡಿಬಹುದು, ಇದರ ಮುಖ್ಯ ಉದ್ದೇಶ ನಮ್ಮಲ್ಲಿ ಇರುವಂಥದ್ದು. ಇದಕ್ಕಾಗಲೇ ಸರ್ಕಾರ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡಿದೆ. ಯಾವುದೋ ಒಂದು ಅಹಿತರ ಘಟನೆಗಳು ನಡೆಯಿತು, ಮತ್ತೊಮ್ಮೆ ನಾನು ಅದನ್ನು ಪುನರಾವರ್ತನೆಗೆ ಹೋಗೋದಿಲ್ಲ. ಆ ಘಟನೆಗಳನ್ನು ನಡೆದ ನಂತರ ರಾಜಕೀಯ ಮುಖಂಡಗಳಾದಂಥ ನಾವೆಲ್ಲರೂ ಸೇರಿ ಪದ್ಮರಾಜ್ ಅವರು ಇರ್ಬೋದು, ರಮನಾಥ್ ರೈ ಅವರು ಇರ್ಬೋದು, ಹರೀಶ್ ಕುಮಾರ್ ಅವರು ಇರ್ಬೋದು, ಐವಾನ್ ಡಿಸೋಜ ಅವರು ಇರ್ಬೋದು, ನಾನಿರ್ಬೋದು, ನಮ್ಮ MLA ಅಭ್ಯರ್ಥಿಗಳು ನಾವೆಲ್ಲರೂ ಮುಖ್ಯಮಂತ್ರಿಗಳನ್ನು ಮನವಿಯನ್ನು ಮಾಡ್ಕೊಂಡಿದ್ವಿ, ಗೃಹ ಮಂತ್ರಿಗಳ ಹತ್ರ ಮನವಿಯನ್ನು ಮಾಡ್ಕೊಂಡಿದ್ವಿ. ಸರ್, ನಮಗೆ ಒಂದು ಉತ್ತಮವಾದ ಆಡಳಿತವನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು. ಆದರೆ ಅಧಿಕಾರದ ವ್ಯವಸ್ಥೆ ತಮಗೆಲ್ಲರಿಗೂ ಗೊತ್ತೇ ಇರುತ್ತೆ. ಅಧಿಕಾರದಲ್ಲಿ ಇವತ್ತು ನಾವು ಒಬ್ಬ ಪೊಲೀಸ್ ಕಮಿಷನರ್ ಆಗಲಿ ಅಥವಾ ಅದೇ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನು ಬದಲಾವಣೆಯನ್ನು ಮಾಡಿರ್ತೀವಿ. ಈ ಬದಲಾವಣೆ ಮಾಡುವ ಸಂದರ್ಭದಲ್ಲಿ ಕೆಲವು ಘಟನೆಗಳು ನಡೆದಿರ್ತದೆ. ಅದನ್ನಕ್ಕೆ ಯಾವ ರೀತಿ ನಾವು ಪರಿಹಾರವನ್ನು ಕೊಡೋದು ಅಂತ ಹೇಳಿ ಬಹಳ ಆಶ್ಚರ್ಯದ ಸಂಗತಿ ಏನಪ್ಪಾ ಅಂತ ಹೇಳಿದ್ರೆ, ನಾವು ಗಲಾಟೆಗಳಾದಾಗ ಏನು ಗಲಭೆಗಳನ್ನು ನಿಯಂತ್ರಿಸಲಿಕ್ಕೆ ಆಗೋದಿಲ್ವಾ ಅಂತ ವಿರೋಧ ಪಕ್ಷದವರು ಕೇಳುವಂಥದ್ದು. ಒಳ್ಳೆಯ ಅಧಿಕಾರಿಗಳನ್ನು ಹಾಕದ ಕೂಡಲೇ ಇವ್ರನ್ನ ಯಾಕೆ ಹಾಕಿದ್ರಿ, ಇವರಿಂದ ಏನು ನ್ಯಾಯ ಸಿಗುತ್ತೆ ಅಂತೇಳಿ ಮತ್ತೆ ಅದನ್ನ ಪ್ರಶ್ನೆಯನ್ನು ಅವರೇ ಕೇಳುವಂಥದ್ದು. ಈ ದ್ವಂದ್ವ ನೀತಿಗಳನ್ನು ಅವರು ಬಿಡಬೇಕು. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಭಾರತೀಯ ಜನತಾ ಪಕ್ಷಕ್ಕೆ ಬಹಳ ಸ್ಪಷ್ಟವಾಗಿ ತಾವು ಇತಿಹಾಸವನ್ನು ಒಂದು ಸಲ ಹಿಂತಿರುಗಿಸಿ ನೋಡಿದಾಗ, ಒಂದು ಕಾಲದಲ್ಲಿ ಕಾಂಗ್ರೆಸ್ ಪಕ್ಷ ತಂದಂತಹ ಹಲವಾರು ಜನಪರ ಕಾಳಜಿಯಿಂದ ಕಾಂಗ್ರೆಸ್ ಪಕ್ಷ ನೆಲೆ ಊರಿತ್ತು, ಭದ್ರವಾಗಿ ನೆಲೆ ಊರಿತ್ತು. ಕಾಂಗ್ರೆಸ್ ಪಕ್ಷದ ಎಲ್ಲ ಶಾಸಕರು ಗೆಲ್ತಾ ಇದ್ರು, ಸಂಸತ್ ಸದಸ್ಯರು ಗೆಲ್ತಾ ಇದ್ರು. ನಾವು ಜಿಲ್ಲಾ ಪಂಚಾಯತಿಯಲ್ಲಿ 32ರಲ್ಲಿ 31 ಸ್ಥಾನಗಳನ್ನು ಕಾಂಗ್ರೆಸ್ ಪಕ್ಷ ಗೆದ್ದಿತ್ತು. ಅವರಿಗೆ ಅನಿಸ್ತು, ಭಾರತೀಯ ಜನತಾ ಪಕ್ಷದವರಿಗೆ ಬಹಳ ಸ್ಪಷ್ಟವಾಗಿ ಅನಿಸಿದ್ದು, ನಾವು ಯಾವುದೇ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಮಟ್ಟ ಹಾಕಬೇಕು, ಸೋಲಿಸಬೇಕು ಅಂತ ಹೇಳಿದ್ರೆ ಅಭಿವೃದ್ಧಿಯ ಮಂತ್ರದಿಂದ ಸಾಧ್ಯವಿಲ್ಲ. ಅದಕ್ಕೆ ನಾವೇನು ಬಿತ್ತಬೇಕು, ನಾವೊಂದು ವಿಷ ಬೀಜವನ್ನು ಬಿತ್ತೋಣ. ಇದು ಇವತ್ತಿಂದಲ್ಲ, ಕಳೆದ 30 ವರ್ಷಗಳ ಹಿಂದೆ ತೆಗೆದುಕೊಂಡಂತ ಒಂದು ನಿರ್ಧಾರಗಳು.
ಈ ವಿಷ ಬೀಜ ಯಾವುದಪ್ಪ ಅಂತ ಹೇಳಿದ್ರೆ ಕೋಮುವಾದದ ವಿಷ ಬೀಜವನ್ನು ಬಿತ್ತಿದ್ರು. ಆ ಕೋಮುವಾದದ ವಿಷ ಬೀಜ ಇವತ್ತು ಮರವಾಗಿ ಬೆಳೆಯುವಂತ ಸಂದರ್ಭವನ್ನು ನೋಡ್ತಾ ಇದ್ದೀವಿ. ಇನ್ನೊಂದು ಬಹಳ ಬೇಸರದ ಸಂಗತಿ ಅಂತ ಹೇಳಿದ್ರೆ ಎಲ್ಲಾ ಮೀಡಿಯಾಗಳಲ್ಲಿ ಇವತ್ತು ಬರ್ತಾ ಇರುವಂತಂದ್ರೆ ಕರಾವಳಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ, ಕರಾವಳಿಯಲ್ಲಿ ಸಂಘರ್ಷ ಆಗ್ತಾ ಇದೆ, ಕರಾವಳಿಯಲ್ಲಿ ಹತ್ಯೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಸರ್ ಕರಾವಳಿ ಅಂದ್ರೆ ಅರ್ಥ ಏನು? ಇವತ್ತು ಕಾಸರಗೋಡಿನಿಂದ ಹಿಡಿದು ಕಾರವಾರದ ತನಕ ಇವತ್ತು ಕರಾವಳಿ ಇದೆ. ಅಲ್ಲೆಲ್ಲೂ ಗಲಾಟೆಗಳು ಆಗ್ತಾ ಇಲ್ಲ ಸರ್. ಇವತ್ತು ಆಗ್ತಾ ಇರೋದನ್ನು ಬಹಳ ಸ್ಪಷ್ಟವಾಗಿ ನಾವು ನೋಡಿದಾಗ ಅದು ಮಂಗಳೂರು ನಗರದ ಒಂದು 10 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಇದು ನಡೀತಾ ಇದೆ ಹೊರತು ಎಲ್ಲೂ ಬೇರೆ ಜಿಲ್ಲೆಗಳು ಬೇರೆ ತಾಲೂಕುಗಳಲ್ಲಿ ಆಗ್ತಾ ಇಲ್ಲ. ಇವತ್ತು ಉಡುಪಿಯಲ್ಲಿ ಆಗ್ತಾ ಇಲ್ಲ, ಕಾರವಾರದಲ್ಲಿ ಆಗ್ತಾ ಇಲ್ಲ, ಅಥವಾ ಇವತ್ತು ಸುಳ್ಯದಲ್ಲಿ ಆಗ್ತಾ ಇಲ್ಲ, ಅಥವಾ ಬೆಳ್ತಂಗಡಿಯಲ್ಲಿ ಆಗ್ತಾ ಇಲ್ಲ ಇವತ್ತು, ಅಥವಾ ಇವತ್ತು ಮೂಡುಬಿದ್ರೆಯಲ್ಲಿ ಆಗ್ತಾ ಇಲ್ಲ ಇವತ್ತು ಯಾವುದೇ ನಾವುಗಳು ನೋಡಿದಾಗ ಕೇವಲ ಒಂದು 10 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಇವತ್ತು ಇದನ್ನು ನಾವು ನೋಡ್ತಾ ಇದ್ದೀವಿ. ಏನ್ ನಡೀತಾ ಇದೆ? ಇದು ಯಾವ್ದಾದ್ರು ಕೋಮು ಗಲಭೆಗಳು ಇಲ್ಲಿ ನಡೀತಾ ಇಲ್ಲ. ಇಲ್ಲಿ ಕೋಮು ಏನು ಇವರು ಬೀಜ ಬಿತ್ತಿದ್ರಲ್ಲ, ಕೋಮು ಹತ್ಯೆ ಆಗ್ತಾ ಇದೆ. ಕೋಮು ಗಲಭೆ ಬೇರೆ, ಕೋಮು ಸಂಘರ್ಷ ಬೇರೆ, ಕೋಮು ಹತ್ಯೆ ಬೇರೆ. ಇವತ್ತು ಕೋಮು ಹತ್ಯೆ ಏನಕ್ಕೆ ಆಗ್ತಾ ಇದೆ ಅಂತ ಹೇಳಿ ನಾವು ಸವಿಸ್ತರವಾಗಿ ನೋಡ್ಬೇಕ್ರೆ ಇದು ಕೇವಲ ಒಂದು 10 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ನಡೀತಾ ಇರುವಂತದ್ದು. ಇವತ್ತು ನಾನು ನಿನ್ನೆ ನಮ್ಮ ಪೊಲೀಸ್ ಕಮಿಷನರ್ ಅವರು ಒಂದು SP ಪೊಲೀಸ್ನವರು ಒಂದು ಇದನ್ನು ಬಿಡುಗಡೆ ಮಾಡಿದ್ರು, ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಿದ್ರು. ಅದನ್ನು ನೋಡಿ 2 ತಾಲೂಕಿನಲ್ಲಿ ನಾವು ನೋಡ್ತಾ ಇರುವಂತದ್ದು 36-46 ಜನ ಬರೀ 2 ತಾಲೂಕಿನವರು ಮಾತ್ರ ಇರುವಂತದ್ದು. ಇವತ್ತು ನಾನು ಪೊಲೀಸ್ ಅಧಿಕಾರಿಗಳಿಗೆ ನಿಮ್ಮ ಮೂಲಕ ಹೇಳೋದಷ್ಟೇ, ಇಡೀ ಕರಾವಳಿ ಹೆಸರನ್ನು ಇವತ್ತು ಹಾಳು ಮಾಡ್ತಾ ಇರೋದಂತೂ ಕೇವಲ 10 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಇರುವಂತ ಇದನ್ನು ನಾವು ಹತ್ತಿಕ್ಕಬೇಕು. ಇದನ್ನು ಯಾವ ರೀತಿ ನಾವು ಹತ್ತಿಕ್ಕುವಂಥದ್ದು, ಇದಕ್ಕೆ ಯಾವ ಕಾರಣಗಳನ್ನು ನಾವು ನೋಡಬೇಕು ಅನ್ನೋದನ್ನು ಇವತ್ತು ಚಿಂತನೆ ಮಾಡಬೇಕಾಗಿದೆ. ಕರಾವಳಿ ಹೆಸರಿಗೆ ಇವತ್ತು ಯಾವುದೇ ಕಾರಣಕ್ಕೂ ಮಸಿಯನ್ನು ಬರೆಯೋದು ಬೇಡ. ಇವತ್ತು ಕರಾವಳಿ ಹೆಸರಿಗೆ ಮಸಿಯನ್ನು ಬೆಳೀತಾ ಇದೀವಿ ಅಂತ ಹೇಳಿದ್ರೆ ಇಡೀ ಕರಾವಳಿಗೆ ನಮಗೆ ಕೆಟ್ಟ ಹೆಸರು ಬರ್ತಾ ಇದೆ. ಇದು ಆಗಬಾರದು ನಮಗೆ. ಅದಕ್ಕೋಸ್ಕರ ನಾವು ಎಲ್ಲ ಪತ್ರಕರ್ತ ಮಿತ್ರರನ್ನು ಮನವಿ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ, ಕರಾವಳಿ ಹೆಸರನ್ನ ನೀವು ನಮ್ಗೆ ಅದು ಏನು ನಮ್ಗೇನು ಬೆಳೆಸ್ಬೇಕು ಅಂತ ಇತ್ತು ಅದನ್ನ ಚಿವುಟೋದು ಬೇಡ, ಕರಾವಳಿ ಹೆಸರು ಬೇಡ. ಕಾಲ ಎಲ್ಲೆಲ್ಲಿ ಮಾಡ್ತಾ ಇದ್ದಾರೆ. ಇನ್ನೊಂದು ಬಹಳ ನಾನು ನೋಡ್ತಾ ಇದ್ದೆ, ಎಲ್ಲ ಹಿಂದೂ ನಾಯಕನ ಹತ್ಯೆ, ಹಿಂದೂ ನಾಯಕನ ಮುಖಂಡ, ಮುಸ್ಲಿಂ ಮುಖಂಡ. ನಾನು ಹೇಳ್ತೇನೆ, ಹಿಂದೂ ನಾಯಕ ಅಂದ್ರೆ ಯಾರು? ಹಿಂದೂ ಕಾರ್ಯಕರ್ತ ಅಂದ್ರೆ ಯಾರು? ನಾನು ಹಿಂದೂ ಅಲ್ವಾ? ಇಲ್ಲಿ ಕುಳಿತವರೆಲ್ಲ ನಾವು ಹಿಂದೂಗಳಲ್ವಾ? ಹಿಂದೂ ಮುಖಂಡ ಅಂತ ಇವ್ರಿಗೆ ಕರೆಯಲಿಕ್ಕೆ ಯಾರಿಗೆ ಇವ್ರಿಗೆ ಪಟ್ಟ ಕೊಟ್ಟಿರುವಂಥದ್ದು? ಯಾರು ಇವರಿಗೆ ಅಧಿಕಾರ ಕೊಟ್ಟಿರುವಂಥದ್ದು? ನಾವುಗಳೆಲ್ಲ ಹಿಂದೂಗಳಲ್ವಾ? ಮುಸ್ಲಿಂ ನಾಯಕ ಏನ್ರ ಮುಸ್ಲಿಂ ನಾಯಕರು ಅಂತ ಹೇಳಿದ್ರೆ ಅವ್ರು ಒಬ್ಬರೇನ ಅವರು? ನೀವು ಹಿಂದೂ ನಾಯಕನ ಹತ್ಯೆ ಆಯ್ತು, ಯಾರು ಹತ್ಯೆ ಮಾಡಿದವರು? ಯಾರು ಅವನು ಹತ್ಯೆ ಆದಂಥವನು? ಅವನ ಬಗ್ಗೆ ನೀವು ತಿಳ್ಕೊಳ್ಳೋದಿಲ್ಬೇಲ್ವಾ? ಹಿಂದೂ ನಾಯಕ ಅಂತ ಹೇಳಿದ್ರೆ ಅವನು ರೌಡಿ ಶೀಟರ್ ಆಗಿರ್ಬೇಕಾ? ಅವನು ಅಕ್ರಮ ಮರಳುಗಾರಿಕೆ ಮಾಡಿರ್ಬೇಕಾ? ಅವನು ಏನು ಗಾಂಜಾ ನಡೆಸ್ಬೇಕಾ? ಅನೈತಿಕ ಚಟುವಟಿಕೆಗಳು ನಡೆಸ್ಬೇಕು? ಅವನನ್ನ ಇವರು ಹಿಂದೂ ನಾಯಕ ಅಂತ ಹೇಳೋದಾ? ನಾವುಗಳು ಹಿಂದೂಗಳಲ್ವ? ನಾವುಗಳೆಲ್ಲ ನಾಯಕರುಗಳಲ್ವ? ಇವರು ಹೇಳ್ಕೊಳ್ಳಿ. ಇವತ್ತು ಇವ್ರದ್ದೇನು 50-62 ಸಂಘಗಳ ಪರಿವಾರಗಳಿದೆ, ಅದನ್ನ ಹೆಸರುಗಳನ್ನು ಹೇಳ್ಕೊಳ್ಳಿ. ಅವ್ರು ಯಾವ್ಯಾವ ದಳಗಳಿಂದ ಬಂದಿದ್ದಾರೆ ಅವರ ಹೆಸರುಗಳನ್ನ ಇವತ್ತು ನಾನು ಹೆಮ್ಮೆಯಿಂದ ಹೇಳ್ಕೊಳ್ಳಿ. ನಾನು ಕಾಂಗ್ರೆಸ್ ಪಕ್ಷದ ನಾಯಕ ಅಂತ ನಾನು ಹೇಳ್ಕೊಳ್ತಾ ಇದ್ದೆ. ನಾನು ಯುವಕ ಕಾಂಗ್ರೆಸ್ನ ನಾಯಕ ಅಂತ ನಾನು ಹೇಳ್ಕೊಳ್ತಾ ಇದ್ದೆ. NSY ನಾಯಕ ಅಂತ ನಾನು ಹೇಳ್ಕೊಳ್ತಾ ಇದ್ದೆ. ಅದನ್ನ ಹೇಳ್ಕೊಳ್ಳಿ ಅವರು. ಅದನ್ನ ಬಿಟ್ಬಿಟ್ಟು ಹಿಂದೂ ನಾಯಕ ಅಂತ ಹೇಳಿದ್ರು. ಇವ್ರಿಗೆ ಅಧಿಕಾರ ಕೊಟ್ಟವ್ರು ಯಾರು? ಹಾಗಾದ್ರೆ ನಾವು ನಮ್ಮ ಈ ಮಠದವ್ರನ್ನ ಏನಂತ ಕರಿಬೇಕು? ಈ ಮಠಾಧೀಶರು ಅವ್ರುಗಳು ಹಿಂದೂಗಳಲ್ವಾ? ಹಿಂದೂ ನಾಯಕರುಗಳಲ್ವಾ? ಮಂಜುನಾಥ್ ಪ್ರಸಾದ್, V4 ನ್ಯೂಸ್, ಮಂಗಳೂರು. ಉಪ್ಪಿನಂಗಡಿಯ ನಟ್ಟಿಬೈಲ್ನಲ್ಲಿರುವ ಗ್ರಾಮ ಪಂಚಾಯತ್ನ ಕುಡಿಯುವ ನೀರಿನ ಟ್ಯಾಂಕ್ನ ತಳಭಾಗದಲ್ಲಿ ಕಸಕಡ್ಡಿಗಳು ಪತ್ತೆಯಾಗಿದ್ದು, ಕಳೆದ 1 ವರ್ಷದಿಂದ ಇದೇ ಟ್ಯಾಂಕ್ನ ನೀರು ಕುಡಿಯುತ್ತಿರುವ ನಟ್ಟಿಬೈಲ್ ಪರಿಸರದ ನಿವಾಸಿಗಳು ಅಧಿಕಾರಿಗಳ ಬೇಜವಾಬ್ದಾರಿಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು, ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಜೀವನ್ ಮಿಷನ್ ಯೋಜನೆಯಡಿಯಲ್ಲಿ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯು ನಟ್ಟಿಬೈಲ್ನಲ್ಲಿ ಕುಡಿಯುವ ನೀರಿನ ಟ್ಯಾಂಕ್ ಒಂದು ನಿರ್ಮಾಣಗೊಂಡಿದ್ದು, ಇದರ ಕಾಮಗಾರಿ ಮುಗಿದ ಬಳಿಕ ಅಂದರೆ ಸುಮಾರು 1 ವರ್ಷಗಳ ಹಿಂದೆ ಇದನ್ನು ಗ್ರಾಮ ಪಂಚಾಯಿತಿಗೆ ಹಸ್ತಾಂತರ ಮಾಡಿತ್ತು. ಈ ಕಾಮಗಾರಿಯ ಸಂದರ್ಭ ರಟ್ಟಿನ ಬಾಕ್ಸ್ಗಳು, ಕಬ್ಬಿಣದ ರಾಡ್ಗಳು, ಗುಡ್ಖಾ ಪ್ಯಾಕೆಟ್ಗಳು, ಕಾರ್ಡ್ಬೋರ್ಡ್ಗಳು, ಪ್ಲಾಸ್ಟಿಕ್ಗಳು ಸೇರಿದಂತೆ ಇನ್ನಿತರ ಕಸಕಡ್ಡಿಗಳು ಟ್ಯಾಂಕ್ನೊಳಗಡೆ ಪತ್ತೆಯಾಗಿರುವ ವಿಡಿಯೋ ವೈರಲ್ ಆಗಿದೆ. ಆದರೆ ನೀರನ್ನು ಗ್ರಾಮ ಪಂಚಾಯತ್ನವರು ನಟ್ಟಿಬೈಲ್ ಪರಿಸರದ ನಿವಾಸಿಗಳ ಮನೆಗಳಿಗೆ ಸರಬರಾಜು ಮಾಡ್ತಾ ಇದೆ. ಸುಮಾರು 1 ವರ್ಷದಿಂದ ಈ ಪರಿಸರದ ನಾಗರಿಕರು ಇದೇ ನೀರನ್ನು ಬಳಸುತ್ತಿದ್ರು ಎನ್ನಲಾಗಿದೆ. ಆದರೆ ಏಕಾಏಕಿ ಟ್ಯಾಂಕ್ನಿಂದ ಪೈಪ್ಗಳಿಗೆ ನೀರು ಸರಬರಾಜು ಆಗುವುದು ನಿಂತಿತ್ತು. ಜೂನ್ 1ರಂದು ಗ್ರಾಮ ಪಂಚಾಯತ್ ಸಿಬ್ಬಂದಿಯು ಇದನ್ನು ಪರೀಕ್ಷಿಸಲು ಬಂದಿದ್ದು, ಟ್ಯಾಂಕ್ನ ನೀರು ಖಾಲಿ ಮಾಡಿ ಒಳಗಿಳಿದು ನೋಡಿದಾಗ ಅಲ್ಲಿ ಕಸದ ರಾಶಿಯೇ ಪತ್ತೆಯಾಗಿದೆ.
ಇದರಿಂದ ಗ್ರಾಮ ಪಂಚಾಯತ್ ವಿರುದ್ಧ ಸ್ಥಳೀಯರು ಭಾರೀ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಅನೀಶ್, ವಿ4 ನ್ಯೂಸ್, ಪುತ್ತೂರು. ಕಳೆದ ವಾರ ಸುರಿದ ಭಾರೀ ಮಳೆಗೆ ಪುತ್ತೂರು ತಾಲೂಕಿನ ಕೊಡಿಂಬಾಡಿ, ಬೆಳ್ಳಿಪ್ಪಾಡಿ, 34ನೇ ನೆಕ್ಕಿಲಾಡಿ, ಉಪ್ಪಿನಂಗಡಿ, ಹಿರೇಬಂಡಾಡಿ, ಬಜತ್ತೂರು ಗ್ರಾಮದಲ್ಲಿ ತೀವ್ರ ತರಹದ ಭೂಕುಸಿತ ಉಂಟಾಗಿದ್ದು, ಬೆಳ್ಳಿಪಾಡಿ ಗ್ರಾಮದಲ್ಲಿ 5 ಮನೆಗಳಿಗೆ ಭಾಗಶಃ ಹಾನಿಯಾಗಿದೆ. ನಷ್ಟಕ್ಕೊಳಗಾದ ಮನೆಗಳಿಗೆ ಪರಿಹಾರ ಕೊಡುವಲ್ಲಿ ಜಿಲ್ಲಾಡಳಿತವು ಸಂಪೂರ್ಣ ನಿಷ್ಕ್ರಿಯವಾಗಿದೆ ಎಂದು ಉಪ್ಪಿನಂಗಡಿ ಗ್ರಾಮ ಪಂಚಾಯತ್ನ ಸದಸ್ಯ ಸುರೇಶ್ ಅತ್ರಮಜಲು ಆರೋಪಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಗ್ರಾಮದ ಪ್ರದೇಶದಲ್ಲಿ ಸುಮಾರು 60ರಷ್ಟು ಮನೆಗಳ ಮುಂದೆ ಗುಡ್ಡ ಚರಿದು ಬಿದ್ದಿದ್ದು, 12 ಕಡೆಗಳಲ್ಲಿ ರಸ್ತೆ ಬದಿ ದರೆ ಕುಸಿದು ಹಾನಿಯಾಗಿದೆ. ಸುಮಾರು 2,000ಕ್ಕೂ ಮಿಕ್ಕಿ ಅಡಕೆ ಮರಗಳು ದರಶಾಹಿಯಾಗಿದೆ. 10 ಕಿಲೋಮೀಟರ್ ಕೃಷಿ ನಾಶವಾಗಿದೆ. ರಸ್ತೆಗಳಿಗೂ ಹಾನಿಯಾಗಿದೆ. ಬಜತ್ತೂರಿನಲ್ಲಿ 3 ಮನೆಗಳು ಭಾಗಶಃ ಹಾನಿಯಾಗಿದ್ದು, 18 ಮನೆಗಳಿಗೆ ದರೆ ಕುಸಿದು ಬಿದ್ದಿದೆ. ಒಟ್ಟಾರೆಯಾಗಿ ಕೊಡಗಿನಲ್ಲಿ ನಡೆದ ಪ್ರಾಕೃತಿಕ ವಿಕೋಪದಷ್ಟೇ ಇಲ್ಲಿಯೂ ಆಗಿದ್ದು, ಸುಮಾರು 25 ಕೋಟಿಗೂ ಮಿಕ್ಕಿ ಹಾನಿಯಾಗಿದೆ ಎಂದು ತಿಳಿಸಿದರು. ಪ್ರಾಕೃತಿಕ ವಿಕೋಪ ಸಭೆಗಳಲ್ಲಿ ಪ್ರಾಕೃತಿಕ ವಿಕೋಪ ಸಂದರ್ಭ ಅಧಿಕಾರಿಗಳು ಅಲರ್ಟ್ ಆಗಿರಬೇಕು ಎಂದು ತಿಳಿಸಿದ್ದಾರೆ. ಈ ಕೆಲಸ ನಡೆಯುವುದೇ ಇಲ್ಲ. ಈ ಗ್ರಾಮಗಳಿಗೆ ಸಂಬಂಧಿಸಿದ ತಾಲೂಕಿನ ತಹಶೀಲ್ದಾರರು, ಸಹಾಯಕ ಆಯುಕ್ತರು, ಜಿಲ್ಲಾಧಿಕಾರಿಗಳು ಈ ಭಾಗದ ಪ್ರಾಕೃತಿಕ ವಿಕೋಪದ ಸಮೀಕ್ಷೆಯಾಗಲಿ, ಜನರಿಗೆ ಸಾಂತ್ವನ ಹೇಳುವ ಕೆಲಸವನ್ನಾಗಲಿ ಇದುವರೆಗೆ ಮಾಡಲಿಲ್ಲ. ಕೇವಲ ಪಂಚಾಯತ್ ಸದಸ್ಯರೇ ಪರಿಹಾರ ಕೊಡುವ ಕೆಲಸ ಮಾಡುತ್ತಿದ್ದು, ಜಿಲ್ಲಾಡಳಿತ ಸಂಪೂರ್ಣ ವಿಫಲವಾಗಿದೆ ಎಂದು ಆರೋಪಿಸಿದರು. ಕೃಷಿ ಉಂಟು, ಮತ್ತೆ ಗುಡ್ಡಗಳು ಇರುವಂತಹ ಜಾಗದಲ್ಲಿ ಮನೆ ಕಟ್ಟುವಂಥದ್ದು ಸಹಜ. ನಾವು ನೋಡಿದ್ದೇವೆ. ಎಲ್ಲಿಯೂ ಸಮತಟ್ಟಾದ ಜಾಗ ನಮ್ಮಲ್ಲಿ ಬಯಲು ಸೀಮೆ ನಮ್ದಲ್ಲ. ಇರುವ ಜಾಗದಲ್ಲಿ ಮನೆ ಕಟ್ತಾ ಇರ್ತಾರೆ ಪಾಪದವರು. ಅದು ಗುಡ್ಡಗಳು ಇರ್ತವೆ, ಒಂದು ಮನೆ ಮೇಲೆ ಒಂದು ಮನೆ ಕೆಳಗಡೆ ಇರ್ತದೆ. ಪ್ರಕೃತಿದತ್ತವಾಗಿ ಇರುವಂತಹ ಮಣ್ಣನ್ನು ಸ್ವಲ್ಪ ಅಗೆತ ಮಾಡಿ ಕಟ್ಟಿರಬಹುದು, ಬೇರೆ ಜಾಗ ಇಲ್ಲದ ಕಾರಣ. ಅದು ಯಾವ್ದಿದ್ರು ಕೂಡ ಈಗ ಪರ್ಟಿಕ್ಯುಲರ್ ಆಗಿ ಯಾರಾದ್ರೂ ಹೆಸರು ಹೇಳ್ಬೋದು. ಈ ಗುಡ್ಡ ಜರ್ದದ್ದು, ಮನೆ ಜರ್ದದ್ದು ಸರ್ ನಾವು ಇಲ್ಲಿ ಪಟ್ಟಿ ಕೊಟ್ಟಿದ್ದೇವೆ ಸರ್. ಇದೆ ಉಪ್ಪಿನಂಗಡಿ ಪಟ್ಟಿ ಕೊಡ್ತೇವೆ, ಎಲ್ಲ ದಾನ ಕೊಡ್ತೇವೆ, ಎಲ್ಲ ಪಂಚಾಯತ್ ಇದು ನಾವು ಟೋಟಲ್ ಆಗಿ ಕೊಟ್ಟಿದ್ದೇವೆ ಅಷ್ಟೇ. ಪ್ರತಿ ಗ್ರಾಮಗಳಲ್ಲಿ ಸರ್ 5 ಗ್ರಾಮಗಳಲ್ಲಿ ವಿಶೇಷವಾಗಿ ನಮ್ಮ ಹೇಳಿದ ಹಾಗೆ ಕೊಡಿಂಬಾಡಿ, ಬೆಳ್ಳಿಪಾಡಿ, ನೆಕ್ಕಿಲಾಡಿ, ಉಪ್ಪಿನಂಗಡಿ, ಹಿರೇಬಂಡಾಡಿ, ಬಜತ್ತೂರು ತುಂಬಾ ಮನೆಗಳಿಗೆ ಹಾನಿಯಾಗಿದೆ. ಕೆಲವು ಮನೆಗಳಿಗೆ ಮನೆ ಬಿಟ್ಟು ಹೋಗಿದೆ. ಗ್ರಾಮ ಪಂಚಾಯತ್ ಹೇಳ್ತಾ ಇದ್ದೀವಿ. 5 ಗ್ರಾಮ ಪಂಚಾಯತ್ಗಳು, 6 ಗ್ರಾಮ ಬಜತ್ತೂರು ಗ್ರಾಮ ಮಾತ್ರ. ಬಜತ್ತೂರು ಪಂಚಾಯತ್ ಇದೆ, ಹಿರೇಬಂಡಾಡಿ ಪಂಚಾಯತ್, ಉಪ್ಪಿನಂಗಡಿ ಪಂಚಾಯತ್, ನೆಕ್ಕಿಲಾಡಿ, ಬೆಳ್ಳಿಪಾಡಿ, ಕೋಡಿಂಬಾಡಿ 2 ಗ್ರಾಮ, ಒಂದು ಪಂಚಾಯತ್. ಬೆಳ್ಳಿಪಾಡಿಯಲ್ಲಿ ಒಂದು ಮನೆಯನ್ನು ಪ್ರಸ್ತುತ ನಮ್ಮ ಮನೆಯಿಂದ ಬಂದಂತಹ ಮಾಧ್ಯಮದವರು ನೋಡಿದ್ದಾರೆ. ಅಲ್ಲಿ ಜೀವ ಉಳಿದಿದೆ ದೊಡ್ಡ. ಇಲ್ಲ ಅಂತ ಹೇಳಿದ್ರೆ ಒಂದು ಮನೆಯಲ್ಲಿ 5 ಜನರ ಜೀವ ಹೋಗುವಂತ ಪರಿಸ್ಥಿತಿ. ಅಂತ ಪರಿಸ್ಥಿತಿ ಎಲ್ಲ ಹಿಂದಿನಿಂದ ಬಂದು ಕುದಿದ ಮರ ಇದರೊಟ್ಟಿಗೆ ಯಾವುದು ಸಮೇತ ಎದುರು ಬಂದು ನಾವು ನಮ್ಮ ಶಾಸಕರು ತಕ್ಷಣ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕಳಿಸಿ ಅದಕ್ಕೆ ಪರಿಹಾರ ಕೊಡುವಂಥ ವ್ಯವಸ್ಥೆ ಮಾಡಬೇಕು. ಅದೇ ರೀತಿ ನೋಡಿ SDRF ಹೊಂದಿದೆ. ಅದು ವಿಶೇಷವಾಗಿ ಪ್ರಾಕೃತಿಕವಾಗಿ ಇಂತಹ ಸಮಸ್ಯೆಗಳಾಗುವಾಗ ತಕ್ಷಣಕ್ಕೆ ಅವರು ಸ್ಪಂದಿಸುವಂತಹ ಒಂದು ತಂಡ. ಅವರು ಬರಲಿಲ್ಲ. ಅದರಲ್ಲಿ ಅದಲ್ಲದೆ ವಿಶೇಷವಾಗಿ ಇಂತಹ ಸಮಸ್ಯೆಗಳಲ್ಲಿ DC ಅವರು ವಿಶೇಷ ಅನುದಾನ ಕೊಡುವಂಥ ಅವಕಾಶ ಇದೆ. ವಿಶೇಷ ಗ್ರಾಮೀಣ ಪ್ರಾಕೃತಿಕ ವಿಕೋಪ ಅಂತ ಹೇಳಿದಾಗ ಎಲ್ಲಿ ಯಾವಾಗ ಏನೋ ರೀತಿ ಸಂಭವಿಸ್ತದೆ ಅಂತ ನಮ್ಗೆ ಗೊತ್ತಿಲ್ಲ. ಅಂಥ ಸಂದರ್ಭಗಳಲ್ಲಿ DC ಅವರು, AC ಅವರು ತಕ್ಷಣ ಸ್ಪಂದಿಸುವ ಕೆಲಸ ಮಾಡಬೇಕು. ಇವರು ಅಧಿಕಾರಿಗಳು, ಕೆಳಮಟ್ಟದ ಅಧಿಕಾರಿಗಳು ಬರ್ತಾರಲ್ಲದೆ ಅದಕ್ಕಿಂತ ಮೇಲ್ಮಟ್ಟದ ಅಧಿಕಾರಿಗಳು ಬಂದು ಅದಕ್ಕೆ ಪರಿಹಾರ ಕೊಡುವ ವ್ಯವಸ್ಥೆ ಇಷ್ಟವರೆಗೆ ಆಗಲಿಲ್ಲ. ಇದು ಒಂದು ಹೊರ ಇತ್ತು. ಇದೀಗ ಇಷ್ಟು ನಾಲ್ಕು ಕೂಡ ರಿಪೋರ್ಟ್ ಆಗಿದೆ, ಎಲ್ಲ ಕೊಟ್ಟಿದ್ದೇವೆ ಅಷ್ಟೇ. ಈಗ ನಾವು ಅದೇ ದಿವಸ ಏನು 30ನೇ ತಾರೀಕು ರಾತ್ರಿ ಅವರಿಗೆ ಅಲ್ಲಿ ಯಾರು ಬಂದ್ರು ಅವರ ರಕ್ಷಣೆ ಮಾಡಿ? ಯಾರು ಬಂದಿದ್ದಾರೆ? ಸ್ಥಳೀಯ ಮತ್ತೆ ಸ್ಥಳೀಯ ಪ್ರತಿನಿಧಿಗಳು ಎಲ್ಲ ಮರುದಿವಸ ಬಂದು ಎಲ್ಲ ಅಲ್ಲಿಯ ಸ್ಥಳೀಯರನ್ನು ರಕ್ಷಣೆ ಮಾಡಿ ಹೇಳ್ತಾರೆ 24x7 ಅಲರ್ಟ್ ಆಗಿರ್ಬೇಕು ಅಂತ. ಸುದ್ದಿಗೋಷ್ಠಿಯಲ್ಲಿ ನೆಕ್ಕಿಲಾಡಿ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷ ಪ್ರಶಾಂತ್ ನೆಕ್ಕಿಲಾಡಿ, ಕೋಡಿಂಬಾಡಿ ಗ್ರಾಮ ಪಂಚಾಯತ್ ಸದಸ್ಯ ರಾಮಚಂದ್ರ, ನೆಕ್ಕಿಲಾಡಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಹರೀಶ್ ನಾಯ್ಕ್, ಗಂಗಾಧರ್ ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು. ಮೋಟಾರು ವಾಹನ ಕಾಯ್ದೆಯಡಿಯ ಸಂಚಾರ ನಿಯಮ ಉಲ್ಲಂಘನೆ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಮಂಗಳೂರು ನಗರದ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ವಿಶೇಷ ಕಾರ್ಯಾಚರಣೆ ನಡೆಸಿದ ಪೊಲೀಸರು
223 ಪ್ರಕರಣವನ್ನು ದಾಖಲಿಸಿ 1,11,500 ರೂಪಾಯಿ ದಂಡ ವಿಧಿಸಿದ್ದಾರೆ. ಕಾರುಗಳಿಗೆ ಅಳವಡಿಸಿರುವ ಟಿಂಟೆಡ್ ಗ್ಲಾಸ್ ಹಾಗೂ ಬ್ಲಾಕ್ ಫಿಲಂ ಸ್ಟಿಕ್ಕರ್ಗಳನ್ನು ವಾಹನ ಚಾಲಕರಿಂದ ತೆಗೆಸಿ ಅವರುಗಳಿಗೆ ಎಚ್ಚರಿಕೆ ನೀಡಲಾಗಿದೆ. ಪೊಲೀಸ್ ಆಯುಕ್ತರ ಕಚೇರಿಯ ಸಭಾಂಗಣ ಹಾಗೂ ಪೊಲೀಸ್ ಠಾಣೆಗಳು ಮತ್ತು ಮಂಗಳೂರು ನಗರ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಾರು ಶೋರೂಮ್, ಆಕ್ಸೆಸರೀಸ್ ಶಾಪ್, ಗ್ಯಾರೇಜ್, ಸ್ಟಿಕ್ಕರ್ ಅಂಗಡಿಗಳ ಮಾಲಕರ ಸಭೆಯನ್ನು ಆಯೋಜಿಸಿ ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ಅಪರಾಧ ಎಸಗಲು ಆರೋಪಿತರು ಟಿಂಟ್ ಅಳವಡಿಸಿರುವ ವಾಹನಗಳನ್ನು ಉಪಯೋಗಿಸುವ ಸಾಧ್ಯತೆ ಇರುವುದರಿಂದ ತಮ್ಮ ಬಳಿ ಬರುವ ಗಿರಾಕಿಗಳ ವಾಹನಗಳ ಗಾಜುಗಳಿಗೆ ಹೆಚ್ಚುವರಿಯಾಗಿ ಟಿಂಟ್ಗಳನ್ನು ಅಳವಡಿಸುವಂತೆ ಸೂಕ್ತ ಸೂಚನೆಗಳನ್ನು ಕೂಡ ನೀಡಲಾಗಿದೆ. ವಿಶೇಷ ಕಾರ್ಯಾಚರಣೆಯು ಮುಂದಿನ ದಿನಗಳಲ್ಲಿ ಮುಂದುವರಿಯಲಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು. ಮಂಗಳೂರಿನ ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿನ ವಾರ್ಷಿಕೋತ್ಸವ ಮತ್ತು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವು ಜೂನ್ 6ರಂದು ನಗರದ ಡಾಕ್ಟರ್ ಟಿಎಂಎ ಪೈ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಸೆಂಟರ್ನಲ್ಲಿ ನಡೆಯಲಿದೆ ಎಂದು ಸಂಸ್ಥೆಯ ಡೀನ್ ಡಾಕ್ಟರ್ ಬಿ ಉನ್ನಿಕೃಷ್ಣನ್ ತಿಳಿಸಿದರು. ಅವರು ನಗರದ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಸಂಸ್ಥೆಯು ಈ ಬಾರಿ 70ನೇ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿದೆ. ಈ ಮಹತ್ವದ ಸಾಧನೆಯನ್ನು ಸ್ಮರಿಸಲು ವಿಶೇಷ ಅಂಚೆಯ ಕವರನ್ನು ಬಿಡುಗಡೆ ಮಾಡಲಾಗುತ್ತಿದ್ದು, ಇದು ನಾವು ಸಾಗಿ ಬಂದ ಹಾದಿ ಮತ್ತು ಸಾಧನೆಯನ್ನು ಪ್ರತಿಬಿಂಬಿಸುತ್ತದೆ. ಕಾರ್ಯಕ್ರಮದಲ್ಲಿ ಪದ್ಮಶ್ರೀ ಮತ್ತು ಡಾಕ್ಟರ್ ಬಿಸಿ ರಾಯ್ ಪ್ರಶಸ್ತಿ ಪುರಸ್ಕೃತ ಹಾಗೂ ನಮ್ಮ ಹಳೆಯ ವಿದ್ಯಾರ್ಥಿ ಡಾಕ್ಟರ್ ಪಿ ರಘುರಾಮ್ ಹಾಗೂ ಮಾಹೆಯ ಪ್ರೋ ಚಾನ್ಸಲರ್ ಡಾಕ್ಟರ್ ಎಚ್.ಎಸ್. ಬಲ್ಲಾಳ್ ಸಹಿತ ಹಲವು ಗಣ್ಯರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಎಂದರು. Kasturba Medical College Mangalore is celebrating 70 years of excellence, Platinum Jubilee year in the year 2025. It is proud to announce this upcoming College Day and Award Ceremony scheduled for June 6, 2025, starting at 6 p.m. at Dr. TMA 5 International Convention Center, Mangaluru. This year marks a historic milestone as Kasturba Medical College Mangalore celebrates its Platinum Jubilee, marking over 70 years of educational and healthcare excellence since its inception in 1955. It also commemorates the 70th anniversary of India's first public-private partnership model for delivering quality healthcare and medical education, an initiative pioneered by late Dr. T.M.A. Pai, Padma Shri awardee, founder of the Manipal Group, that has played a vital role in shaping the country's healthcare system. Since its founding, KMC Mangalore has been closely linked with both the government hospital, Government Wellock Hospital and Government Lady Goshen Hospital, offering high quality healthcare to patients across several districts of Karnataka and neighboring districts of Kerala. The college continues to uphold its dedication to healthcare excellence through ongoing innovations and collaboration. ಈ ಸಂದರ್ಭದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಅಸೋಸಿಯೇಟ್ ಡೀನ್ಗಳಾದ ಡಾಕ್ಟರ್ ಸುರೇಶ್ ಶೆಟ್ಟಿ, ಡಾಕ್ಟರ್ ಶ್ರೀಕಲಾ ಬಾಳಿಕ, ಡಾಕ್ಟರ್ ಶೀತಲ್ ಉಳ್ಳಾಲ ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು. ನಾಟೆಕಲ್ನಲ್ಲಿರುವ ಕಣಚೂರು ಆಸ್ಪತ್ರೆ ಹಾಗೂ ವೈದ್ಯಕೀಯ ಕಾಲೇಜಿಗೆ ಹುಸಿ ಬಾಂಬ್ ಕರೆಯೊಂದು ಬಂದಿದೆ. ಈ ಬಗ್ಗೆ ಆಸ್ಪತ್ರೆಯ ಆಡಳಿತಾಧಿಕಾರಿಗಳು ಪೊಲೀಸರಿಗೆ ಮಾಹಿತಿ ನೀಡಿದ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಹಾಗೂ ಬಾಂಬ್ ನಿಷ್ಕ್ರಿಯ ದಳ ಸಂಪೂರ್ಣ ಆಸ್ಪತ್ರೆ ಹಾಗೂ ಕಾಲೇಜನ್ನು ಪರಿಶೀಲಿಸಿ ಇದೊಂದು ಹುಸಿ ಬಾಂಬ್ ಕರೆ ಎಂದು ತಿಳಿಸಿದ್ದಾರೆ. ಬುಧವಾರ ಬೆಳಗ್ಗೆ 8:15ರ ಹೊತ್ತಿಗೆ ಆಸ್ಪತ್ರೆಯ ಪ್ರಸವ ಕೊಠಡಿಯಲ್ಲಿರುವ ಫೋನ್ಗೆ ದೂರವಾಣಿ ಕರೆ ಬಂದಿರುತ್ತದೆ. ಅದರಲ್ಲಿ ಬೆಳಿಗ್ಗೆ 11 ಗಂಟೆಗೆ ಬಾಂಬ್ ಬ್ಲಾಸ್ಟ್ ಮಾಡುವುದಾಗಿ ಹಾಗೂ ಎಲ್ಲರನ್ನ ಆಸ್ಪತ್ರೆಯಿಂದ ಹೊರಗೆ ಕಳುಹಿಸುವಂತೆ ಬೆದರಿಕೆ ಹಾಕಿದ್ದಾರೆ. ಉಳ್ಳಾಲ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು ಮೊಬೈಲ್ ನಂಬರ್ ಪರಿಶೀಲಿಸಿ ಆರೋಪಿಗಳನ್ನು ಶೀಘ್ರದಲ್ಲೇ ಪತ್ತೆ ಹಚ್ಚುವುದಾಗಿ ತಿಳಿಸಿದ್ದಾರೆ.
ವಿದ್ಯಾಧರ್ ಶೆಟ್ಟಿ, ವಿ4 ನ್ಯೂಸ್, ಉಳ್ಳಾಲ. ಕಳೆದೆರಡು ದಿನಗಳ ಹಿಂದೆ ತೀರ್ಥಹಳ್ಳಿ ವ್ಯಾಪ್ತಿಯಲ್ಲಿ ಕಾಣಿಸಿಕೊಂಡು ಆತಂಕ ಸೃಷ್ಟಿಸಿದ್ದ ರೇಡಿಯೋ ಕಾಲರ್ ಹೊಂದಿದ ಒಂಟಿ ಸಲಗವು ಉಡುಪಿ, ಶಿವಮೊಗ್ಗ ಜಿಲ್ಲೆಯಲ್ಲಿ ಕಾಣಿಸಿಕೊಂಡಿದೆ. ಕಳೆದ ತಿಂಗಳು ಹಾಸನದಿಂದ ಈ ಕಾಡಾನೆಗೆ ರೇಡಿಯೋ ಕಾಲರ್ ಅಳವಡಿಸಿ ಭದ್ರಾ ಅರಣ್ಯ ವಲಯಕ್ಕೆ ಸ್ಥಳಾಂತರಿಸಲಾಗಿದ್ದು, ಆನೆ ಅಲ್ಲಿಂದ ಒಂಟಿಯಾಗಿ ತಪ್ಪಿಸಿಕೊಂಡು ತಿರುಗುತ್ತಿದೆ. ಕಳೆದೆರಡು ದಿನಗಳಿಂದ ತೀರ್ಥಹಳ್ಳಿ, ಅರಗ ಮೊದಲಾದೆಡೆ ಆನೆ ಸಂಚಾರ ಸ್ಥಳೀಯರನ್ನ ಬೆಚ್ಚಿ ಬೀಳಿಸಿದ್ದು, ಇದೀಗ ರಾಜ್ಯ ಹೆದ್ದಾರಿಯಲ್ಲಿ ಆನೆ ಕಂಡು ವಾಹನ ಸವಾರರು ಭಯಭೀತರಾಗಿದ್ದಾರೆ. ಮಂಗಳವಾರ ಸಂಜೆಯ ವೇಳೆಗೆ ಒಂಟಿ ಆನೆ ಮಾಸ್ತಿಕಟ್ಟೆ ಆಸುಪಾಸು ಓಡಾಡಿದ್ದು, ಬಹುತೇಕ ಸಿದ್ದಾಪುರ ವನ್ಯಜೀವಿ ವಲಯ ವ್ಯಾಪ್ತಿಯಲ್ಲಿ ಸಂಚರಿಸುತ್ತಿದೆ ಎಂದು ಅರಣ್ಯ ಇಲಾಖೆ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಘಾಟಿ ಪ್ರದೇಶದಿಂದ ಆನೆ ಹೊರಬಂದರೆ ಸ್ಥಳೀಯವಾಗಿ ಹಲವಷ್ಟು ಮನೆಗಳು ಇರುವ ಕಾರಣ ಆತಂಕವಿದೆ. ಹೊಸಂಗಡಿ, ಕೆಪಿಸಿ, ಭಾಗಿಮನೆ ಸೇರಿದಂತೆ ಅಮಾಸೆಬೈಲು, ತೊಂಬಟ್ಟು ಭಾಗದ ನಿವಾಸಿಗಳು ಹಾಗೂ ರೈತರು ಆತಂಕಕ್ಕೆ ಒಳಗಾಗಿದ್ದಾರೆ. ಡ್ರೋನ್ ಕ್ಯಾಮೆರಾದ ಮೂಲಕ ಆನೆಯ ಚಲನವಲನವನ್ನು ಸೆರೆ ಹಿಡಿಯಲಾಗಿದೆ. ಈ ಸಂದರ್ಭದಲ್ಲಿ ಅರಣ್ಯ ಇಲಾಖೆ, ವನ್ಯಜೀವಿ ವಿಭಾಗದ ಅಧಿಕಾರಿ, ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಜೆಪಿ ಬಡಾಕೆರೆ, ವಿ4 ನ್ಯೂಸ್, ಬೈಂದೂರು. ಇದು ಇವತ್ತಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ವಿ4 ನ್ಯೂಸ್.